ಸಹೋದರ ಸಹೋದರಿಯರೇ, ಜೀವನದ ಕಷ್ಟ ನಷ್ಟ ಇವೆಲ್ಲವುಗಳಲ್ಲಿ ನೊಂದುಕೊಂಡು ಬಾಳುವವರು ನಾವು. ಜೀವನವೆಂಬ ದೋಣಿ ಈ ಲೋಕವೆಂಬ ಕಡಲಲ್ಲಿ ಸಾಗುತ್ತಿರುವಾಗ ಅನೇಕ ಬಾರಿ ನಾವು ಕಷ್ಟಗಳಿಗೆ ಸಿಲುಕಿ ಹಾಕಿಕೊಳ್ಳುತ್ತೇವೆ, ನೊಂದು ಬೆಂದುಕೊಳ್ಳುತ್ತೇವೆ, ನಿರಾಶೆಗೆ ಒಳಪಡುತ್ತೇವೆ. ಆದರೆ ಯೇಸು ಸ್ವಾಮಿ ಸದಾ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸುತ್ತಾರೆ. ಅಲೆಗಳಿಂದ ತುಂಬಿರುವ ಈ ಕಡಲಲ್ಲಿ ಸಹೋದರ ಸಹೋದರಿಯರೇ, ವಿಶ್ವಾಸದಿಂದ ನಮ್ಮ ದೋಣಿಯನ್ನು ಮುಂದೊಯ್ಯಲು ಯೇಸು ನಮಗೆ ಒಂದು ಕರೆಯನ್ನು ನೀಡುತ್ತಾರೆ. ಭಕ್ತಿಯಿಂದ ವಿಶ್ವಾಸದಿಂದ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ, ದೇವರಲ್ಲಿ ಪ್ರಾರ್ಥಿಸೋಣ. ಈ ಆರಾಧನಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಡೀ ಲೋಕಕ್ಕಾಗಿ, ಲೋಕ ರಕ್ಷಣೆಗಾಗಿ ಕಷ್ಟಪಡುತ್ತಿರುವವರಿಗಾಗಿ, ವಿಶೇಷವಾಗಿ ಈ ದಿನಗಳಲ್ಲಿ ಕೊರೋನಾ ಎಂಬ ರೋಗದಿಂದ ನರಳುತ್ತಿರುವ ಎಲ್ಲ ರೋಗಿಗಳಿಗಾಗಿ, ಕೊರೋನಾ ವಿರುದ್ಧ ಹೋರಾಡುವ ಎಲ್ಲ ವೈದ್ಯರು, ದಾದಿಯರು, ಸರಕಾರಿ ಅಧಿಕಾರಿಗಳು, ಎಲ್ಲ ವರ್ಗದವರಿಗಾಗಿ ಪ್ರಾರ್ಥಿಸೋಣ. ವಿಶ್ವಾಸದ ಈ ಪ್ರಾರ್ಥನೆ ನಮ್ಮ ವಿಶ್ವಾಸವನ್ನು ಬಲಗೊಳಿಸಲಿ. ಧೈರ್ಯವಾಗಿ ನಾವು ಮುಂದೆ ಹೋಗಲು, ಇಡೀ ಲೋಕವೇ ವಿಶ್ವಾಸದಲ್ಲಿ ನಡೆಯಲು ಈ ಆರಾಧನಾ ಕಾರ್ಯಕ್ರಮ ಸಹಾಯವಾಗಲೆಂದು ದೇವರಲ್ಲಿ ವಿಶ್ವಾಸಿಸುತ್ತಾ, ಪರಮಪ್ರಸಾದದಲ್ಲಿ ನಮ್ಮೊಂದಿಗೆ ನಮ್ಮ ಕಷ್ಟಗಳನ್ನು ಆಲಿಸಲು, ನಮ್ಮ ಕಷ್ಟಗಳನ್ನು ನೋಡಲು, ನಮ್ಮ ಕಷ್ಟಗಳಲ್ಲಿ ನಮಗೆ ಸಹಾಯ ಮಾಡಲು ಮನುಷ್ಯರಾಗಿ ಈ ಲೋಕಕ್ಕೆ ಬಂದಂತಹ ಪರಮಪ್ರಸಾದದಲ್ಲಿ ರೊಟ್ಟಿಯ ರೂಪದಲ್ಲಿರುವ ಈ ಯೇಸು ನಮಗೆ ಧೈರ್ಯ ಕೊಡಲಿ, ನಮ್ಮ ಹೃದಯಗಳನ್ನು ವಿಶ್ವಾಸದಿಂದ ತುಂಬಲೆಂದು ಪ್ರಾರ್ಥಿಸುತ್ತಾ ಯೇಸುವನ್ನು ಪರಮಪ್ರಸಾದದಲ್ಲಿ ನಾವು ಸ್ವಾಗತಿಸೋಣ. ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ 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 ಯೇಸುವೇ. ದೇವಾರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ, ಆರಾಧನೆ ದೇವಾರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿ ಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿ ಮರಿಗೆ ಆರಾಧನೆ. ಅಲ್ಲೇಲೂಯಾ 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 ಅಲ್ಲೇಲೂಯಾ
ಹಲ್ಲೆಲೂಯಾ ಹಲ್ಲೆಲೂಯಾ. ಸಹೋದರ ಸಹೋದರಿಯರೇ, ಪರಮ ಪ್ರಸಾದದಲ್ಲಿರುವ ಯೇಸುವನ್ನು ನಾವು ಹೃದಯ ತುಂಬಿದ ಪ್ರೀತಿಯಿಂದ ಆರಾಧಿಸೋಣ, ಭಕ್ತಿಯಿಂದ ಆರಾಧಿಸೋಣ. ಕಣ್ಣೀರಲ್ಲಿ ಮುಳುಗಿರುವ ಇಡೀ ಮನುಕುಲಕ್ಕೆ ರಕ್ಷೆಯಾಗಿ ಬಂದಿರುವ ಈ ಯೇಸು ಪ್ರತಿಯೊಬ್ಬ ಮನುಷ್ಯನ ಕಣ್ಣೀರನ್ನು ಒರೆಸುವಂತಹ ಕರುಣಾಮಯಿ ಯೇಸು. ಲೋಕವೆಂಬ ಕಡಲಲ್ಲಿ ತೇಲುತ್ತಿರುವ ಜೀವನವೆಂಬ ನನ್ನ ನಿಮ್ಮ ದೋಣಿಯನ್ನ ಮುಂದೆ ಸಾಗಿಸಲು ನಮ್ಮೊಂದಿಗೆ ಪಯಣಿಸುತ್ತಿರುವ ಕರ್ತ ಯೇಸು. ನಮ್ಮ ಜೀವನದಲ್ಲಿ ನಾವು ಸಂಕಷ್ಟಕ್ಕೆ ಒಳಗಾದಾಗ, ನಿರಾಶೆಗೆ ಒಳಪಟ್ಟಾಗ, ಎಲ್ಲರೂ ನಮ್ಮ ಕೈ ಬಿಟ್ಟಾಗ ನಮ್ಮ ಕೈ ಹಿಡಿದು ಮುನ್ನಡೆಸುವ ಪ್ರೀತಿಯ ಯೇಸು. ಸಂಕಟದ ಸಮಯದಲ್ಲಿ ಮೇಲಿಂದ ಮೇಲೆ ಕಷ್ಟಗಳು ಜೀವನದಲ್ಲಿ ಬರುವಾಗ, ಅವುಗಳನ್ನು ಎದುರಿಸುವಾಗ ಸಹೋದರ ಸಹೋದರರೇ ನಮ್ಮೊಂದಿಗಿದ್ದು ಪ್ರತಿಯೊಂದು ನಮ್ಮ ಕಷ್ಟಗಳಲ್ಲಿ ಭಾಗಿಯಾಗಿ ನಮ್ಮೊಂದಿಗೆ ಒಂದಾಗಿ ನಮ್ಮ ಕಷ್ಟಗಳನ್ನು ಪರಿಹರಿಸಲು ನಮ್ಮೊಂದಿಗೆ ಈ ರೊಟ್ಟಿಯ ರೂಪದಲ್ಲಿ ಇಲ್ಲಿ ನೆಲೆಸಿರುವ ಯೇಸುವನ್ನು ಆರಾಧಿಸೋಣ. ಪರಮೋನ್ನತ ದೇವರು ಮನುಷ್ಯರಿಗಾಗಿ, ನನಗಾಗಿ, ನಿಮಗಾಗಿ ಒಂದು ರೊಟ್ಟಿಯ ರೂಪವನ್ನು ಪಡೆದುಕೊಂಡ ಜೀವಂತ ದೇವರು. ಈ ಯೇಸುವಲ್ಲಿ ವಿಶ್ವಾಸಿಸೋಣ. ಪ್ರತಿ ನಮ್ಮ ಜೀವನದ ಕಷ್ಟಗಳನ್ನು ಅವರಿಗೆ ಸಮರ್ಪಿಸೋಣ. ಎಂದು ಕಂಗೆಡದೆ, ಜೀವನದಲ್ಲಿ ನಿರಾಶೆ ಪಡದೆ, ಈ ಕಷ್ಟ ದಿನಗಳಲ್ಲಿ, ಕಷ್ಟ ಕಾಲದಲ್ಲಿ ಯೇಸುವಿನ ಶಕ್ತಿಯೊಂದಿಗೆ ಈ ಲೋಕದಲ್ಲಿ ಮುನ್ನುಗ್ಗಲು ಪರಮ ಪ್ರಸಾದದಲ್ಲಿರುವ ಆ ರೊಟ್ಟಿಯ ರೂಪದಲ್ಲಿರುವ ಯೇಸು ನಮಗೆ ಶಕ್ತಿಯನ್ನು ನೀಡುತ್ತಾರೆ. ವಿಶ್ವಾಸಿಸುತ್ತಾ ಆರಾಧಿಸೋಣ, ಸಮರ್ಪಿಸೋಣ. ನಮ್ಮ ಜೀವನಗಳನ್ನು, ಕಷ್ಟಗಳನ್ನು, ಕುಟುಂಬಗಳನ್ನು, ಲೋಕದ ಕಷ್ಟಗಳನ್ನು, ಇಡೀ ಕೊರೋನಾ ರೋಗವನ್ನು, ಕೊರೋನಾ ರೋಗಿಗಳನ್ನು, ಇಡೀ ಜಗತ್ತಿನಲ್ಲಿ ವ್ಯಾಪಿಸಿರುವ ಈ ರೋಗವನ್ನು, ಈ ರೋಗವಿದ್ದ ವಿರುದ್ಧ ಹೋರಾಡುವವರನ್ನ ಪ್ರತಿಯೊಬ್ಬರನ್ನ ಯೇಸುವಿನ ಪಾದಕ್ಕೆ ಸಮರ್ಪಿಸುತ್ತಾ ಹಾಡೋಣ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರ ಹಿಡಿದ ಕರ್ತನಿಗೆ ಆರಾಧನೆ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರ ಹಿಡಿದ ಕರ್ತನಿಗೆ ಆರಾಧನೆ. ಸಂಕಟದ ಸಮಯದಲ್ಲಿ ಜೊತೆಗೆ ರಕ್ಷಿಸಿದ ಪರಮೋನ್ನತ ದೇವರಿಗೆ ಆರಾಧನೆ. ಸಂಕಟದ ಸಮಯದಲ್ಲಿ ಜೊತೆಗೆ ರಕ್ಷಿಸಿದ ಪರಮೋನ್ನತ ದೇವರಿಗೆ ಆರಾಧನೆ. ಆರಾಧನೆ ದೇವಾರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವಾರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸಹೋದರ ಸಹೋದರರೇ,
ಮಾನವನ ಈ ಪರಿಸ್ಥಿತಿಗೆ ಈ ಬಹುಶಃ ನಾವೆಲ್ಲರೂ ಇಂದು ನಮ್ಮ ತಪ್ಪುಗಳಿಂದಾಗಿ ಕಾರಣರಾಗಿರಬಹುದು. ನಮ್ಮ ಜೀವನದಲ್ಲಿ ನಮ್ಮ ಸ್ವಾರ್ಥ, ಈ ಲೋಕದ ಆಶೆ ಒಳಪಟ್ಟು ನಾವು ಮಾಡಿದಂತಹ ಪಾಪಗಳು, ನಮ್ಮನ್ನು ಪ್ರೀತಿಸಿದಂತಹ ದೇವರಿಗೆ ನಾವು ಬಗೆದಂತಹ ದ್ರೋಹ, ಈ ಲೋಕದ ಆಶೆಗಳಿಗೆ ಮೋಹಕ್ಕೆ ಒಳಪಟ್ಟು ನಾವು ಮಾಡಿದ ಬೆಟ್ಟದಷ್ಟು ಪಾಪಗಳು ಇವತ್ತು ಬಹುಶಃ ನಮ್ಮನ್ನು ಆಳುತ್ತಿವೆ. ಈ ಪಾಪದ ಭಾರದಲ್ಲಿ ಬಳಲಿ ಬೆಂಡಾಗಿರುವ ನಮ್ಮನ್ನು ಬಿಡಿಸಲು, ಈ ಪಾಪದಿಂದ ಮುಕ್ತಿಗೊಳಿಸಲು ರೊಟ್ಟಿಯ ರೂಪದಲ್ಲಿ ಯೇಸು ನಮ್ಮೊಂದಿಗಿದ್ದಾರೆ. ಸಹೋದರ ಸಹೋದರಿ, ಕಲ್ವಾರಿ ಬೆಟ್ಟದಲ್ಲಿ ಯೇಸು ಭಾರವಾದ ಶಿಲುಬೆಯನ್ನು ಹೊತ್ತು ಸಾಗಿದರು. ಆ ಭಾರವಾದ ಶಿಲುಬೆಯಲ್ಲಿ ನನ್ನ ನಿಮ್ಮ ಇಡೀ ಲೋಕದ ಪಾಪಗಳಿದ್ದವು. ಇಡೀ ಲೋಕದ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಯೇಸು ಭಾರವಾದ ಶಿಲುಬೆಯೊಂದಿಗೆ ಕಲ್ವಾರಿ ಬೆಟ್ಟಕ್ಕೆ ಸಾಗಿದರು. ನನ್ನ ಮತ್ತು ನಿಮ್ಮ ಪಾಪಗಳಿಗಾಗಿ ಕಲ್ವಾರಿ ಬೆಟ್ಟದಲ್ಲಿ ತನ್ನನ್ನೇ ತಾನೇ ಬಲಿಯಾಗಿ ಅರ್ಪಿಸಿದರು. ತನ್ನ ರಕ್ತವನ್ನೇ ಲೋಕಕ್ಕಾಗಿ ಹರಿಸಿದರು. ಆದರೆ ಸಹೋದರ ಸಹೋದರರೇ, ಯೇಸುವಿನ ರಕ್ತ ಎಂದು ವ್ಯರ್ಥವಾಗಲಿಲ್ಲ. ಆ ಗಾಯಗಳಿಂದ ಹರಿದು ಬಂದಂತಹ ರಕ್ತದಿಂದ ಈ ಲೋಕದ ಪಾಪಗಳು ಪರಿಹರಿಸಲ್ಪಟ್ಟವು. ಮನುಷ್ಯನಿಗೆ ಪಾಪದಿಂದ ಬಿಡುಗಡೆಯು ದೊರಕಿತು. ಆದಿಕಾಂಡದಲ್ಲಿ ಪ್ರಥಮ ಮಾನವನು ತಾನು ಪಾಪ ಮಾಡಿ ಜೀವವನ್ನು ಕಳೆದುಕೊಂಡರೆ, ಎರಡನೇ ಅದಾಮನದ ಯೇಸುವು ಕಲ್ವಾರಿ ಬೆಟ್ಟದಲ್ಲಿ ಮನುಕುಲದ ಪಾಪಗಳಿಗಾಗಿ ತನ್ನನ್ನು ತಾನೇ ಅರ್ಪಿಸುತ್ತಾ ಪುನರ್ಜೀವಗೊಂಡು ಇಡೀ ಲೋಕವನ್ನೇ ಜಯಿಸಿದರು. ಮನುಷ್ಯನನ್ನ ಪಾಪದಿಂದ ಬಿಡುಗಡೆಗೊಳಿಸಿದರು. ಸಹೋದರ ಸಹೋದರರೇ, ಇವತ್ತು ನಾವು ಎಲ್ಲರೂ ಈ ಪಾಪದಿಂದ ಮುಕ್ತಿ ಪಡೆಯಬೇಕಾಗಿದೆ. ನನ್ನ ಮತ್ತು ನಿಮ್ಮ ಪಾಪದ ಭಾರಗಳು ಇವತ್ತು ಇಡೀ ಮನುಕುಲವನ್ನು ಸಂಕಷ್ಟಕ್ಕೆ ಒಳಪಡಿಸಿವೆ. ಆ ಪಾಪದಿಂದ ನಾವು ಹೊರಗೆ ಬಾರದ ಹೊರತು ಖಂಡಿತ ನಾವು ಈ ಭಾರದಿಂದ ಮುಕ್ತಿ ಪಡೆಯುವಂತಿಲ್ಲ. ಎಲ್ಲ ನಮ್ಮ ಜೀವನದ ಪಾಪಗಳನ್ನು ಯೇಸುವಿನ ಪಾದದ ಬಳಿಗೆ ಸಮರ್ಪಿಸೋಣ. ರೋಗದ ಭಾರಗಳಿವೆ, ನಮ್ಮಲ್ಲಿ ಕಷ್ಟದ ಭಾರಗಳಿವೆ, ವೇದನೆಗಳಿವೆ, ನೋವುಗಳಿವೆ, ಯಾತನೆಗಳಿವೆ. ಇವುಗಳಿಂದ ನಾವು ಕಷ್ಟಪಡ್ತಾ ಇದ್ದೀವಿ. ಪ್ರತಿದಿನ ನಮ್ಮ ಜೀವನವಂತೂ ಇಂದು ಸುಖಕರ ಜೀವನವಾಗಿ ಕಾಣುತ್ತಿಲ್ಲ. ನಾವು ಅನುಭವಿಸುವ ನೋವುಗಳು, ಅದೆಷ್ಟೋ ಯಾತನೆಗಳು ನಮ್ಮನ್ನು ನಿರ್ಭರವನ್ನಾಗಿಸುತ್ತವೆ. ಅದೆಲ್ಲ ಯಾತನೆಗಳಿಂದ ಬಿಡುಗಡೆ ಪಡೆಯಲು ಯೇಸುವಲ್ಲಿ ಪ್ರಾರ್ಥಿಸೋಣ. ನಮ್ಮೆಲ್ಲ ಪಾಪಗಳನ್ನು ಅವರಿಗೆ ನಾವು ಸಮರ್ಪಿಸುತ್ತಾ, ನಮ್ಮೆಲ್ಲರ ರೋಗ ಬಾಧೆಗಳನ್ನು ಅವರಿಗೆ ಸಮರ್ಪಿಸುತ್ತಾ, ಜೀವನದಲ್ಲಿ ಅನುಭವಿಸುವ ಕಷ್ಟದ ಭಾರಗಳನ್ನು ಯೇಸುವಿಗೆ ಸಮರ್ಪಿಸುತ್ತಾ, ನಮ್ಮ ಜೀವನದಲ್ಲಿ ನಾವು ಅನುಭವಿಸುತ್ತಿರುವ ನೋವುಗಳನ್ನು ಅವರಿಗೆ ಸಮರ್ಪಿಸುತ್ತಾ ಅವರನ್ನು ಆರಾಧಿಸೋಣ ಹಾಡುತ್ತಾ. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸೆದ ಪಾಪ ವಿಮೋಚಕನೇ ಆರಾಧನೆ. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸೆದ ಪಾಪ ವಿಮೋಚಕನೇ ಆರಾಧನೆ. ರೋಗದ ವೇದನೆಗೆ ಸೌಖ್ಯವ ನೀಡಿದ ಆರೋಗ್ಯದಾಯಕನೇ ಆರಾಧನೆ. ರೋಗದ ವೇದನೆಗೆ ಸೌಖ್ಯವ ನೀಡಿದ ಆರೋಗ್ಯದಾಯಕನೇ ಆರಾಧನೆ. ಆರಾಧನೆ ದೇವಾರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವಾರಾಧನೆ, ಪ್ರಭು
ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಹಲ್ಲೆಲೂಯಾ 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 ಚಿರವಾಗಿ ಆರಾಧಿಸುವೆ ಆರಾಧನೆ ಯೇಸುವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸಹೋದರ ಸಹೋದರಿಯರೇ, ಒಂದು ಕಡೆಗೆ ನಮ್ಮ ದೃಷ್ಟಿಯನ್ನ ಯೇಸುವಲ್ಲಿ ನಾವಿಡೋಣ. ಒಂದು ಗಳಿಗೆ ಪರಮ ಪ್ರಸಾದದಲ್ಲಿ ರೊಟ್ಟಿಯ ರೂಪದಲ್ಲಿ ನೆಲೆಸಿರುವ ಯೇಸುವನ್ನು ವೀಕ್ಷಿಸೋಣ. ಜೀವಂತ ದೇವರು ಈ ರೊಟ್ಟಿಯು ನನ್ನ ಮಾಂಸ, ಇದನ್ನು ಭುಜಿಸುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯುವರು. ನಾನೇ ಜೀವ, ನಾನೇ ಸತ್ಯ, ನಾನೇ ದಾರಿ. ಲೋಕಕ್ಕೆ ಬಂದಂತ ಯೇಸು ಸ್ವಾಮಿ. ಸಹೋದರ ಸಹೋದರರೇ, 2000 ವರ್ಷಗಳ ಹಿಂದೆ ಅದೆಷ್ಟೋ ಜನರು ನಿರಾಶೆಯ ಕೂಪದಲ್ಲಿ ತಳ್ಳಲ್ಪಟ್ಟಿದ್ದರು. ಅದೆಷ್ಟೋ ಜನರು ರೋಗ ರುಜಿನಗಳಿಂದ ಬಳಲಿ ಬೆಂಡಾಗಿ ರಸ್ತೆಗಳಲ್ಲಿ ನಿರಾಶ್ರಿತರಾಗಿ ಬಿದ್ದಿದ್ದರು. ಅದೆಷ್ಟೋ ಜನರು ಪಾಪಗಳಿಂದಾಗಿ ಆಧ್ಯಾತ್ಮಿಕವಾಗಿ ವಿಲವಿಲನೆ ಒತ್ತಾಡುತ್ತಿದ್ದರು. ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದರು. ಆದರೆ ಲೋಕಕ್ಕೆ ರಕ್ಷಕರಾಗಿ ಬಂದಂತಹ ಯೇಸು ಸಹೋದರ ಸಹೋದರಿಯರೇ ಅವರೆಲ್ಲನ್ನ ರಕ್ಷಿಸಿದರು. ಜೀವದಾಯಕ ರೊಟ್ಟಿಯಾಗಿ ಈ ಲೋಕಕ್ಕೆ ಬಂದಂತಹ ಯೇಸು ಅದೆಷ್ಟೋ ಜನರ ರೋಗ ಬಾಧೆಗಳನ್ನು ಗುಣಪಡಿಸಿದರು. ಸತ್ತವರನ್ನು ಎಬ್ಬಿಸಿದರು, ಪಾಪಿಗಳನ್ನು ಕ್ಷಮಿಸಿದರು, ಹೊಸ ಜೀವನವನ್ನ ಲೋಕಕ್ಕೆತ್ತರು. ಅಂತಹ ಯೇಸುವನ್ನು ನಾವು ಇಲ್ಲಿ ಪರಮ ಪ್ರಸಾದದಲ್ಲಿ ರೊಟ್ಟಿಯ ರೂಪದಲ್ಲಿ ಕಾಣುತ್ತೇವೆ. ಒಂದು ಕಡೆಗೆ ನಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸೋಣ. ಇಂತಹ ದೇವ ಪುತ್ರನನ್ನ ಈ ಲೋಕಕ್ಕೆ ನೀಡಿದಂತಹ ದೇವ ತಂದೆಯನ್ನ
ಸ್ತುತಿಸೋಣ. ಪವಿತ್ರಾತ್ಮರ ಶಕ್ತಿಯನ್ನು ನಮಗೆ ನೀಡಿ ಹೊಸ ಜೀವನ ತುಂಬಿದಂಥ ಯೇಸುವಿಗಾಗಿ ಸ್ತೋತ್ರವನ್ನು ಅರ್ಪಿಸೋಣ. ಸಹೋದರ ಸಹೋದರರೇ, ಜೀವಂತ ರೊಟ್ಟಿಯ ರೂಪದಲ್ಲಿ ಯೇಸು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಜೀವನದ ಎಲ್ಲ ಸುಖಗಳಲ್ಲಿ, ದುಃಖ, ನೋವುಗಳಲ್ಲಿ ನಮ್ಮೊಂದಿಗಿದ್ದು ನಮಗೆ ಹೊಸ ಜೀವನವನ್ನು ಕೊಟ್ಟಂಥ ಯೇಸುವನ್ನು ಸ್ತುತಿಸುತ್ತಾ ಹೇಳೋಣ, ಸ್ತುತಿ ಸ್ತೋತ್ರ ಆರಾಧನೆ. ಸ್ತುತಿ ಸ್ತೋತ್ರ ಆರಾಧನೆ. ನಮ್ಮ ಜೀವ, ನಮ್ಮ ಪ್ರೀತಿಯಾದ ಯೇಸುವೆ, ಸ್ತುತಿ ಸ್ತೋತ್ರ ಆರಾಧನೆ. ಇಮ್ಮಾನುವೇಲ್ ಆಗಿ ನಮ್ಮೊಡನಿರಲು ಧರೆಗಿಳಿದ ದೇವಪುತ್ರನೇ, ಸ್ತುತಿ ಸ್ತೋತ್ರ ಆರಾಧನೆ. ಸರ್ವ ಸೃಷ್ಟಿಗಳಿಗೂ ರಾಜಾದಿ ರಾಜನಾದ ಯೇಸುವೆ, ಸ್ತುತಿ ಸ್ತೋತ್ರ ಆರಾಧನೆ. ನಿಜವಾದ ದೇವ ಮಾನವರಾಗಿ ನರರೊಂದಿಗೆ ಒಂದಾಗಿ ಬಾಳಿದ ನರಪುತ್ರನೇ, ಸ್ತುತಿ ಸ್ತೋತ್ರ ಆರಾಧನೆ. ಇಡೀ ಲೋಕಕ್ಕೆ, ಲೋಕದ ಪಾಪಗಳಿಗಾಗಿ ತನ್ನನ್ನೇ ಬಲಿಯಾಗಿ ಅರ್ಪಿಸಿದ ದೇವರ ಕುರಿಮರಿಯೇ, ಸ್ತುತಿ ಸ್ತೋತ್ರ ಆರಾಧನೆ. ಶಕ್ತಿಹೀನತೆಯಲ್ಲಿ ಶಕ್ತಿಯಾಗಿ ದುಃಖ ನೋವಿನಲ್ಲಿ ಸಾಂತ್ವನ ನೀಡುತ್ತಿರುವ ಪ್ರಿಯ ಯೇಸುವೆ, ಸ್ತುತಿ ಸ್ತೋತ್ರ ಆರಾಧನೆ. ನಮ್ಮ ಜೀವನಕ್ಕೆ ಬದುಕಿನ ದಾರಿಯಾದ ಯೇಸುವೆ, ಸ್ತುತಿ ಸ್ತೋತ್ರ ಆರಾಧನೆ. ಆಧ್ಯಾತ್ಮಿಕವಾಗಿ ನಿತ್ಯ ಜೀವವಾಗಿರುವ ಜೀವದಾತ ಯೇಸುವೆ, ಸ್ತುತಿ ಸ್ತೋತ್ರ ಆರಾಧನೆ. ಗೊಂದಲದ ಸಮಯದಲ್ಲಿ ನಮಗೆ ಆಧ್ಯಾತ್ಮಿಕ ಸಲಹೆಗಳನ್ನು ನೀಡುತ್ತಿರುವ ಸಲಹಾದಾರರೇ, ಸ್ತುತಿ ಸ್ತೋತ್ರ ಆರಾಧನೆ. ಮನುಕುಲದ ಕಷ್ಟಗಳನ್ನು ನಿವಾರಿಸಲು ತಂದೆಯಿಂದ ಅಭಿಷಿಕ್ತರಾದ ಲೋಕ ರಕ್ಷಕರೇ, ಸ್ತುತಿ ಸ್ತೋತ್ರ ಆರಾಧನೆ. 5 ರೊಟ್ಟಿ 2 ಮೀನುಗಳನ್ನು ಆಶೀರ್ವದಿಸಿ ಹಸಿದ ಹೊಟ್ಟೆಗಳಿಗೆ ಅನ್ನದಾತನಾದ ಯೇಸುವೆ, ಸ್ತುತಿ ಸ್ತೋತ್ರ ಆರಾಧನೆ. ಬಡ ರೋಗಿಗಳಿಗೆ ಸೌಖ್ಯವನ್ನು ಕೊಟ್ಟು ಸಾವಿರಾರು ರೋಗಗಳಿಗೆ ವೈದ್ಯನಾಗಿ ಬಂದ ಸೌಖ್ಯದಾತನೇ, ಸ್ತುತಿ ಸ್ತೋತ್ರ ಆರಾಧನೆ. ಪಿಶಾಚಿಗಳಿಂದ ಬಾಧಿಸಲ್ಪಟ್ಟು ಯಾತನೆ ಪಡುತ್ತಿರುವವರಿಗೆ ಬಿಡುಗಡೆಯನ್ನು ನೀಡಿದಂತಹ ವಿಮೋಚಕನೇ, ಸ್ತುತಿ ಸ್ತೋತ್ರ ಆರಾಧನೆ. ಲೌಕಿಕ ಆಶೆಗಳಿಗೆ ಒಳಪಟ್ಟು ಆಧ್ಯಾತ್ಮಿಕವಾಗಿ ಸಾಯುತ್ತಿರುವವರಿಗೆ ಜೀವ ಛಲವನ್ನು ಕೊಟ್ಟು ರಕ್ಷಿಸಿದ ಲೋಕರಕ್ಷಕನೇ, ಸ್ತುತಿ ಸ್ತೋತ್ರ ಆರಾಧನೆ. ಪಾಪಿಗಳ ಮೇಲೆ ಕರುಣೆಯ ತೋರಿಸಿ ಪಾಪಗಳನ್ನು ಮನ್ನಿಸಿ ಪ್ರೀತಿಯ ತೋರಿದ ಕರುಣಾಸಾಗರನೇ, ಸ್ತುತಿ ಸ್ತೋತ್ರ ಆರಾಧನೆ. ತನ್ನ ಮಂದೆಯ ಕುರಿಮಗಳನ್ನು ಕಳ್ಳ ಕುರುಬರಿಂದ ರಕ್ಷಿಸಿ ತನ್ನ ಜೀವನವನ್ನು ನೀಡಲಿಕ್ಕೂ ಹಿಂದೆ ಸರಿಯದ ಒಳ್ಳೆಯ ಕುರುಬನೇ, ಸ್ತುತಿ ಸ್ತೋತ್ರ ಆರಾಧನೆ. ಪವಿತ್ರ ಕುಟುಂಬದಲ್ಲಿ ನಮ್ಮಂತೆಯೇ ಬೆಳೆದು ಕುಟುಂಬ ಜೀವನದ ಪಾಠವನ್ನು ಕಲಿಸಿದ ಪ್ರೀತಿಯ ಯೇಸುವೆ, ಸ್ತುತಿ ಸ್ತೋತ್ರ ಆರಾಧನೆ. ಮನುಷ್ಯರು ಹೊರುತ್ತಿರುವ ಕಷ್ಟದ ಹೊರೆಗಳನ್ನು ಕಂಡು ಕಷ್ಟಪಡುತ್ತಿರುವವರೇ, ಹೊರೆ ಹೊರುವವರೇ ನನ್ನ ಬಳಿಗೆ ಬನ್ನಿರಿ ಎಂದು ಅವರ ಜೀವನದ ಭಾರಗಳನ್ನು ಹಗುರಗೊಳಿಸಿದ ಕರುಣಾಜನಕನೇ, ಸ್ತುತಿ ಸ್ತೋತ್ರ ಆರಾಧನೆ. ಈ ಕಷ್ಟದ ದಿನಗಳಲ್ಲಿ ನಮ್ಮನ್ನು ಸಂರಕ್ಷಿಸಿದ ಲೋಕ ರಕ್ಷಕನೇ, ಸ್ತುತಿ ಸ್ತೋತ್ರ ಆರಾಧನೆ. ಇಡೀ ಜಗತ್ತು ಕೊರೋನಾ ರೋಗಕ್ಕೆ ಬಲಿಯಾದ ಸಂದರ್ಭದಲ್ಲಿ ವೈದ್ಯರ, ದಾದಿಯರ, ಪೊಲೀಸರ, ಸರ್ಕಾರಿ ಅಧಿಕಾರಿಗಳು, ಸಮಾಜ ಸೇವಾ ಕಾರ್ಯಕರ್ತರ ಮೂಲಕ ನಮ್ಮನ್ನು ರಕ್ಷಿಸುತ್ತಿರುವ ರಕ್ಷಕ ಯೇಸುವೆ, ಸ್ತುತಿ ಸ್ತೋತ್ರ ಆರಾಧನೆ. ಭಯದಿಂದ ನಡುಗಿ ಹೋಗಿರುವ ನಮಗೆ ಧೈರ್ಯವನ್ನು ನೀಡುತ್ತಿರುವ ಅನ್ನದಾತನೇ, ಸ್ತುತಿ ಸ್ತೋತ್ರ ಆರಾಧನೆ. ಕಷ್ಟಪಡುತ್ತಿರುವ ಅದೆಷ್ಟೋ ಲಕ್ಷ ಜನರಿಗೆ ಉದಾರ ದಾನಿಗಳ ಮೂಲಕ ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸುತ್ತಿರುವ ಪ್ರಿಯ ಯೇಸುವೆ, ಸ್ತುತಿ ಸ್ತೋತ್ರ ಆರಾಧನೆ. ದ್ರಾಕ್ಷ ಬಳ್ಳಿಯಾದ ನೀವು ಕವಲುಗಳಾಗಿರುವ ನಮ್ಮನ್ನು ನಿಮ್ಮಲ್ಲಿ ಒಂದುಗೂಡಿಸಿ ನಿಮ್ಮ ಜೀವವನ್ನು ನಮ್ಮಲ್ಲಿ ಹರಿಸುತ್ತಿರುವ ರಕ್ಷಕನೇ, ಸ್ತುತಿ ಸ್ತೋತ್ರ ಆರಾಧನೆ. ಕಲ್ವಾರಿ ಬೆಟ್ಟದಲ್ಲಿ ನಿಮ್ಮ ಪವಿತ್ರ ಗಾಯಗಳಿಂದ ಹರಿಸಿದ ಪವಿತ್ರ ರಕ್ತದ ಮೂಲಕ ನಮ್ಮ ಹೃದಯದ
ಆತ್ಮದ ದೇಹದ ಗಾಯಗಳನ್ನು ಗುಣಪಡಿಸುತ್ತಿರುವ ಆಧ್ಯಾತ್ಮಿಕ ವೈದ್ಯನೇ. ಸ್ತುತಿ ಸ್ತೋತ್ರ ಆರಾಧನೆ. ಜೀವ ನೀಡುವ ವಾಕ್ಯಗಳನ್ನು ನೀಡುತ್ತಾ ವಾಕ್ಯದ ಮೂಲಕ ಬಿಡುಗಡೆಯನ್ನು ನೀಡುತ್ತಿರುವ ವಿಮೋಚಕನೇ. ಸ್ತುತಿ ಸ್ತೋತ್ರ ಆರಾಧನೆ. ಸಹೋದರ ಸಹೋದರರೇ, ಒಂದು ಗಳಿಗೆ ನಾವೆಲ್ಲರೂ ದೇವರನ್ನು ಸ್ತುತಿಸೋಣ. ನಿಮ್ಮ ಹೃದಯಗಳಿಂದ ದೇವರನ್ನು ಸ್ತುತಿಸಿರಿ. ನಿಮ್ಮ ಜೀವನದಲ್ಲಿ ಅದೆಷ್ಟೋ ಕಷ್ಟದ ಸಮಯದಲ್ಲಿ ಈ ಯೇಸುವು ನಿಮಗೆ ಬಿಡುಗಡೆಯನ್ನು ನೀಡಿದ್ದಾರೆ. ನಿಮ್ಮ ಜೀವನದಲ್ಲಿ ಕತ್ತಲೆಯ ಸಮಯದಲ್ಲಿ ಬೆಳಕನ್ನು ನೀಡಿದ್ದಾರೆ. ಭಯಪಟ್ಟ ಸಂದರ್ಭಗಳಲ್ಲಿ ಧೈರ್ಯವನ್ನು ನಿಮ್ಮಲ್ಲಿ ತುಂಬಿದ್ದಾರೆ. ಈ ಯೇಸುವನ್ನು ಸ್ತುತಿಸೋಣ, ಹೃದಯದಿಂದ ಸ್ತುತಿಸೋಣ, ಒಂದಾಗಿ ಸ್ತುತಿಸೋಣ. ಈ ಆರಾಧನೆಯಲ್ಲಿ ಭಾಗಿಗೊಳ್ಳುತ್ತಿರುವ ನೀವು ಕುಳಿತಲ್ಲಿಂದಲೇ ನಿಮ್ಮ ಮನೆಗಳಿಂದ ಎಲ್ಲೆಲ್ಲೋ ಕುಳಿತಿದ್ದೀರಾ, ಆರಾಧನೆಯಲ್ಲಿ ಭಾಗಿಯಿದ್ದೀರಾ, ಎಲ್ಲರೂ ಒಂದುಗಳಿಗೆ ಅಲ್ಲಿದ್ದಲೇ ದೇವರನ್ನು ಸ್ತುತಿಸುತ್ತಾ ಹಾಡೋಣ. ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ, ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಮನದಲ್ಲಿ ಉಲ್ಲಾಸ. ಯೇಸು ನಾಮವನ್ನು ಧ್ಯಾನಿಸಿದಾಗ ಮನದಲ್ಲಿ ಉಲ್ಲಾಸ. ಯೇಸು ನಾಮವನ್ನು ಸ್ತುತಿ ಮಾಡುವಾಗ ಬಾಳೆಲ್ಲ ಆನಂದ. ಯೇಸು ನಾಮವನ್ನು ಸ್ತುತಿ ಮಾಡಿದಾಗ ಬಾಳೆಲ್ಲ ಆನಂದ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಬಿಡುಗಡೆಯ ಕೊಡುವ ನಾಮ. ಶ್ರೀ ಯೇಸು ನಾಮ, ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ದಲ್ಲಿ ಆಜ್ಞೆ ಮಾಡಿದಾಗ ದೆವ್ವ ಪೀಡೆಗಳ ಓಟ. ಯೇಸು ನಾಮದಲ್ಲಿ ಆಜ್ಞೆ ಮಾಡಿದಾಗ ದೆವ್ವ ಪೀಡೆಗಳ ಓಟ. ಶ್ರೀ ಯೇಸು ನಾಮ, ಶಕ್ತಿಯ ನಾಮ, ಬಿಡುಗಡೆಯ ಕೊಡುವ ನಾಮ. ಶ್ರೀ ಯೇಸು ನಾಮ, ಶಕ್ತಿಯ ನಾಮ, ಬಿಡುಗಡೆಯ ಕೊಡುವ ನಾಮ. ಶ್ರೀ ಯೇಸು ನಾಮ, ಶಕ್ತಿಯ ನಾಮ, ಬಿಡುಗಡೆಯ ಕೊಡುವ ನಾಮ. ಬಿಡುಗಡೆಯ ಕೊಡುವ ನಾಮ, ಬಿಡುಗಡೆಯ ಕೊಡುವ ನಾಮ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ಆರಾಧನೆ, ಬಿಡುಗಡೆ ನೀಡುವ ಯೇಸುವೇ ಆರಾಧನೆ, ಆರೋಗ್ಯದಾಯಕನೇ ಸ್ತೋತ್ರ ಆರಾಧನೆ ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Praise the Lord. 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 Hallelujah. 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 ಸೋದರ ಸಹೋದರರೇ, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಿಡುಗಡೆಯನ್ನು ನೀಡಲು ಬಂದಂತಹ ಯೇಸು, ಅವರ ನಾಮದ ಶಕ್ತಿ
ಶಕ್ತಿಯಿಂದ ಪ್ರಾರ್ಥಿಸಿದಲ್ಲಿ ಪ್ರತಿಯೊಂದು ರೋಗದಿಂದ, ಕೆಟ್ಟ ಶಕ್ತಿಗಳಿಂದ, ಪ್ರತಿಯೊಂದು ಪಿಶಾಚಿ ಶಕ್ತಿಗಳಿಂದ, ಸೈತಾನ ಶಕ್ತಿಗಳಿಂದ, ಯಾವುದೇ ಈ ಲೋಕದ ಶಕ್ತಿಗಳಿಂದ ಬಿಡುಗಡೆ ಪಡೆಯಲು ನಮಗೆ ಸಾಧ್ಯವಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, Praise the Lord. ನಮ್ಮ ಜೀವನವನ್ನು, ಕುಟುಂಬವನ್ನ, ಸಮಾಜವನ್ನ, ದೇಶವನ್ನ ಆವರಿಸಿಕೊಂಡಿರುವ ಈ ಕೊರೋನಾ ರೋಗದಿಂದ ಬಿಡುಗಡೆ ಪಡೆಯಲು ಯೇಸು ನಾಮದಷ್ಟು ಶ್ರೇಷ್ಠ ಶಕ್ತಿ ಬೇರೊಂದಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, Praise the Lord. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ಈ ನಾಮಕ್ಕೆ ನಾವು ಕರೆಯಿದಾಗ, ನಾಮಕ್ಕೆ ಕರೆಯನ್ನು ಕೊಟ್ಟಾಗ ರಕ್ಷಿಸುವಂತಹ ಯೇಸು ಈ ಲೋಕಕ್ಕೆ 2000 ವರ್ಷಗಳ ಹಿಂದೆ ಬಂದು ರಸ್ತೆಗಳಲ್ಲಿ, ರಸ್ತೆ ಬದಿಗಳಲ್ಲಿ ಅದೆಷ್ಟೋ ಜನರು ಕಷ್ಟದಿಂದ ಸಿಲುಕಿಕೊಂಡಿರುವ ಆ ರೋಗಿಗಳು ಅವರ ನೆರಳನ್ನು ಸಮೇತ ಸ್ಪರ್ಶಿಸಿ ಗುಣಹೊಂದಿ ಅವರ ವಸ್ತ್ರದ ಸ್ಪರ್ಶದಿಂದ ಗುಣಪಟ್ಟವರು ಅದೆಷ್ಟೋ ಮಂದಿ. ಅವರ ಒಂದೇ ಒಂದು ವಾಕ್ಯದಿಂದ ಅದೆಷ್ಟೋ ರೋಗಗಳಿಂದ ಬಿಡುಗಡೆಯನ್ನು ನೀಡಿದಂತ ಯೇಸು. ಪ್ರೈಸ್ ದ ಲಾರ್ಡ್, Praise the Lord. ಪ್ರೈಸ್ ದ ಲಾರ್ಡ್, Praise the Lord. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ನಿರಾಶೆಗೆ ಒಳಪಟ್ಟಾಗ ಅದೆಷ್ಟೋ ನಿರಾಶೆಯಿಂದ ಕತ್ತಲೆಯ ಸಮಯದಲ್ಲಿ ಬೆಳಕಾಗಿ ಬಂದು ನಾನು ನಿಮ್ಮೊಂದಿಗೆ ಇದ್ದೇನೆ, ಭಯಪಡಬೇಡಿರಿ ಎಂದು ನಿರಾಶರಾಗದಿರಿ. ಈ ಲೋಕದಲ್ಲಿ ಎಲ್ಲ ದಾರಿಗಳು ಮುಚ್ಚಿರುವಾಗ ನಾನೇ ದಾರಿ, ನಾನೇ ಸತ್ಯ ಮಾರ್ಗ ಎಂದು ಹೇಳಿಕೊಟ್ಟು ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದ ದಾರಿಯನ್ನು ತೋರಿಸಿಕೊಟ್ಟಂತಹ ಯೇಸು. ಪ್ರೈಸ್ ದ ಲಾರ್ಡ್, Praise the Lord. ಪ್ರೈಸ್ ದ ಲಾರ್ಡ್, Praise the Lord. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ಮನುಷ್ಯನ ಜೀವನದಲ್ಲಿ ಅದೆಷ್ಟು ಮನುಷ್ಯ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಸತ್ತು ಹೋದಾಗ ನಮ್ಮ ಜೀವನದಲ್ಲಿ ಖಂಡಿತ ನಾವು ಸಾಯುವುದಿಲ್ಲ. ಯಾಕೆಂದರೆ ನಾವು ಜೀವದಾಯಕ ಯೇಸುವನ್ನು ವಿಶ್ವಾಸಿಸುವವರು. ನಮಗೆ ಸಾವಿಂಬುದು ಇಲ್ಲ. ನಾವೆಲ್ಲರೂ ಸಾವನ್ನು ಜಯಿಸಿಕೊಂಡು ನಿತ್ಯ ಜೀವವನ್ನು ಪಡೆಯುವಂಥವರು ಎಂದು ನಮಗೆ ತೋರಿಸಿಕೊಟ್ಟ ನಿತ್ಯ ಜೀವದಾಯಕ ಯೇಸು ನಮ್ಮದಿಗಿದ್ದಾನೆ. ಪ್ರೈಸ್ ದ ಲಾರ್ಡ್, Praise the Lord. ಪ್ರೈಸ್ ದ ಲಾರ್ಡ್, Praise the Lord. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ಸೋದರ ಸಹೋದರರೇ, ಆ ದೇವರ ವಾಕ್ಯ ನಮಗೆ ಬಿಡುಗಡೆಯನ್ನು ನೀಡುತ್ತೆ. ಒಂದು ಗಳಿಗೆ ದೇವರ ವಾಕ್ಯವನ್ನು ನಾವು ಆಲಿಸಲು ಸಿದ್ಧರಾಗೋಣ. ಪವಿತ್ರ ಆತ್ಮರ ಶಕ್ತಿಗಾಗಿ ನಾವು ಪ್ರಾರ್ಥಿಸೋಣ. ಪವಿತ್ರ ಆತ್ಮರು ಆ ಶಕ್ತಿಯನ್ನು ತನ್ನ ಯೇಸುವಿನ ಶಿಷ್ಯರಿಗೆ ನೀಡಿದರು. ಸಹೋದರ ಸಹೋದರರೇ, 3 ವರ್ಷ ಯೇಸುವಿನೊಂದಿಗೆ ಇದ್ದ ಆ ಶಿಷ್ಯರು ಆ ಕಷ್ಟದ ಸಮಯ ಬಂದಾಗ, ಯೇಸು ಅವರನ್ನು ಬಿಟ್ಟು ಹೋದಾಗ ಅವರು ಭಯದಿಂದ ಒಂದು ಕೋಣೆಯಲ್ಲಿ ಬಾಗಿಲನ್ನು ಮುಚ್ಚಿ ಒಳ ಕುಳಿತುಕೊಂಡರು. ಆದರೆ ಅಲ್ಲಿ ಪವಿತ್ರಾತ್ಮರು ಬಂದು ಅವರನ್ನು ಅಭಿಷೇಕಿಸಿತು. ಧೈರ್ಯವನ್ನು ಅವರಲ್ಲಿ ತುಂಬಿಕೊಂಡು ಬಾಗಿಲುಗಳನ್ನು ತೆರೆದು ಜೀವದಾಯಕ ಯೇಸುವನ್ನು ಅವರು ಸಾರಲು ಅವರು ಧೈರ್ಯದಿಂದ ಹೊರಟರು. ಅಂತಹ ದೇವರ ವಾಕ್ಯದ ಶಕ್ತಿ, ಆ ಪವಿತ್ರ ಆತ್ಮದ ಶಕ್ತಿ, ಅದೇ ಪವಿತ್ರ ಶಕ್ತಿಯನ್ನು ನಾವು ಪಡೆಯೋಣ. ಭಯದಿಂದ ನಾವು ತುಂಬಿದ್ದೇವೆ. ಅನೇಕ ರೀತಿಯ ಆತಂಕಗಳು ನಮ್ಮನ್ನು ಆವರಿಸಿಕೊಂಡಿವೆ. ದಿನನಿತ್ಯ ಈ ಕೊರೋನಾ ರೋಗದ ಬಗ್ಗೆ ಮಾಧ್ಯಮಗಳಲ್ಲಿ ಆಲಿಸುವಂಥ ಪ್ರತಿ ಸುದ್ದಿಯಿಂದ ಆಘಾತಕ್ಕೆ ಒಳಪಟ್ಟಾಗ, ಭಯಕ್ಕೆ ಒಳಪಟ್ಟಾಗ, ಕತ್ತಲೆ ರೂಪ ನಮ್ಮನ್ನು ಆವರಿಸಿಕೊಳ್ಳುವಾಗ, ಸಹೋದರ ಸಹೋದರರೇ, ದೇವರ ವಾಕ್ಯ ನಮಗೆ ಬಿಡುಗಡೆ ನೀಡುತ್ತೆ. ಈ ದೇವರ ವಾಕ್ಯವನ್ನು ಖಂಡಿತವಾಗಿ ಆಲಿಸಬೇಕೆಂದರೆ ಪವಿತ್ರ ಆತ್ಮರ ಶಕ್ತಿ ನಮ್ಮಲ್ಲಿ ಬೇಕು. ಅದೆಷ್ಟೋ ಅಡಚಣೆಗಳಿವೆ ನಮ್ಮಲ್ಲಿ. ಈ ಲೌಕಿಕ ಜೀವನದಲ್ಲಿ ನಾವು ನಮ್ಮನ್ನೇ ತೊಡಗಿಸಿಕೊಂಡಿರುವಾಗ ಅದೆಷ್ಟೋ ಈ ಲೌಕಿಕ ಶಕ್ತಿಗಳನ್ನು ನಮ್ಮ ಬಾಧಿಸುತ್ತಾ ದೇವರ ಶಕ್ತಿಗೆ ಅಡ್ಡವಾಗಿ ನಿಂತಿರುವಾಗ ಆ ಪವಿತ್ರ ಆತ್ಮರೇ ಅದೆಲ್ಲ ಶಕ್ತಿಗಳನ್ನು ನಾಶ ಮಾಡಿಕೊಂಡು ನಮಗೆ ಬಿಡುಗಡೆಯನ್ನು ನೀಡುತ್ತಾ ದೇವರ ವಾಕ್ಯದ ಮೂಲಕ ಜೀವವನ್ನು ಪಡೆಯಲು, ಈ ವಿಶ್ವಾಸವನ್ನು ದೃಢೀಕರಿಸಲು ನಮಗೆ ಪವಿತ್ರ ಆತ್ಮ ಸಹಾಯ ಮಾಡುತ್ತೆ. ಈ ಪವಿತ್ರ ಆತ್ಮರ ಶಕ್ತಿಗಾಗಿ ಒಂದು ಗಳಿಗೆ ಬೇಡುತ್ತಾ ಹಾಡೋಣ. ಪವಿತ್ರಾತ್ಮನ ವರವ ನೀ ಕರುಣಿಸು ದೇವಾ, ದೇವಾ ನಿಮ್ಮ ವರದಾನವನ ನೀಡಿ ಅನುಗ್ರಹಿಸು.
ಕರುಣಿಸಿ ಪವಿತ್ರಾತ್ಮನ ವರವ ನೀ ಕರುಣಿಸು ಓ ದೇವಾ. ದೇವಾ ನಿಮ್ಮ ವರದಾನವನ್ನು ನೀಡಿ ಅನುಗ್ರಹಿಸಿ. ದೇವಾ ನಿಮ್ಮ ವರದಾನವನ್ನು ನೀಡಿ ಅನುಗ್ರಹಿಸಿ. ಲೋಕಕ್ಕೆಲ್ಲ ವಚನವನು ಏಕದೇವರು ಯೇಸು ಎಂದು. ಲೋಕಕ್ಕೆಲ್ಲ ವಚನವನು ಏಕದೇವರು ಯೇಸು ಎಂದು ಘೋಷಿಸಲು ಶಕ್ತಿ ಕಳುಹಿಸಿರಿ. ನಿಮ್ಮ ಶಿಷ್ಯರು ನಾವು ಬೇಡುವೆವು. ಘೋಷಿಸಲು ಶಕ್ತಿ ಕಳುಹಿಸಿರಿ. ಶಿಷ್ಯರು ನಾವು ಬೇಡುವೆವು. ಪವಿತ್ರಾತ್ಮನ ವರವ ನೀ ಕರುಣಿಸುವ ದೇವಾ. ದೇವಾ ನಿಮ್ಮ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿಮ್ಮ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿಮ್ಮ ವರದಾನವನ್ನು ನೀಡಿ ಅನುಗ್ರಹಿಸು. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನ ಶುಭ ಸಂದೇಶದಿಂದ ವಾಚನ. ಕರ್ತರೇ ನಿಮಗೆ ಮಹಿಮೆಯಾಗಲಿ. ತರುವಾಯ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಮತ್ತೊಮ್ಮೆ ತಿಬೇರಿಯ ಸರೋವರದ ಬಳಿ ಕಾಣಿಸಿಕೊಂಡರು. ಅದು ಹೀಗೆ ನಡೆಯಿತು. ಸಿಮೋನ ಪೇತ್ರನು, ದಿದುಮನೆಂಬ ತೋಮನು, ಗಲಿಲಾಯದ ಕಾನ ಊರಿನ ನತನಾಯಲನು, ಜೆಬೆದಾಯನ ಪುತ್ರರು ಮತ್ತು ಯೇಸುವಿನ ಇನ್ನಿಬ್ಬರು ಶಿಷ್ಯರು ಒಟ್ಟಿಗೆ ಸೇರಿ ಇದ್ದರು. ಆಗ ಸಿಮೋನ ಪೇತ್ರನು, ನಾನು ಮೀನು ಹಿಡಿಯಲು ಹೋಗುತ್ತೇನೆ ಎಂದನು. ಮಿಕ್ಕವರು, ನಾವು ನಿಮ್ಮೊಡನೆ ಬರುತ್ತೇವೆ ಎಂದರು. ಅವರೆಲ್ಲರೂ ಹೊರಟು ದೋಣಿಯನ್ನು ಹತ್ತಿದರು. ಆ ರಾತ್ರಿಯೆಲ್ಲ ಅವರಿಗೆ ಒಂದು ಮೀನು ಸಿಗಲಿಲ್ಲ. ಬೆಳಗಾಗುವಷ್ಟರಲ್ಲಿ ಯೇಸು ತೀರದಲ್ಲಿ ನಿಂತಿದ್ದರು. ಆದರೆ ಅವರು ಯೇಸು ಎಂದು ಶಿಷ್ಯರಿಗೆ ಹೊಳೆಯಲಿಲ್ಲ. ಯೇಸು ಅವರಿಗೆ, ಮಕ್ಕಳೇ, ಊಟಕ್ಕೇನಾದರೂ ಸಿಕ್ಕಿತೆ ಎಂದು ಕೇಳಿದರು. ಏನೂ ಇಲ್ಲ ಎಂದರು ಅವರು. ದೋಣಿಯ ಬಲಗಡೆಗೆ ಬಲೆ ಬೀಸಿರಿ, ಮೀನುಗಳು ಸಿಗುತ್ತವೆ ಎಂದರು. ಹಾಗೆಯೇ ಅವರು ಮಾಡಿದ್ದರು. ಆಗ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಬಲೆಯನ್ನು ಎಳೆಯಲು ಆಗದೆ ಹೋಯಿತು. ಆಗ ಯೇಸುವಿನ ಆಪ್ತ ಶಿಷ್ಯರು ಪೇತ್ರನಿಗೆ, ಅವರೇ ಪ್ರಭು ಎಂದನು. ಪ್ರಭು ಎಂದು ಕೇಳಿದ್ದೆ ತಡ. ಬರೀ ಮೈಯಲ್ಲಿದ್ದ ಪೇತ್ರನು ಬಟ್ಟೆಯನ್ನು ಹಾಕಿಕೊಂಡು ನೀರಿಗೆ ಧುಮುಕಿದನು. ಮಿಕ್ಕ ಶಿಷ್ಯರು ಮೀನು ತುಂಬಿದ್ದ ಬಲೆಯನ್ನು ಎಳೆಯುತ್ತಾ ಸುಮಾರು 300 ಅಡಿ ದೂರದಲ್ಲಿ ಇದ್ದ ದಡಕ್ಕೆ ದೋಣಿಯಲ್ಲೇ ಬಂದರು. ಅವರು ದಡವನ್ನು ಸೇರಿದಾಗ ಅಲ್ಲಿ ಇದ್ದಲಿನ ಬೆಂಕಿ ಮಾಡಲಾಗಿತ್ತು. ಕೆಂಡದ ಮೇಲೆ ಮೀನುಗಳಿದ್ದವು, ರೊಟ್ಟಿಯೂ ಅಲ್ಲಿತ್ತು. ಯೇಸು ಅವರಿಗೆ, ನೀವು ಈಗ ತಾನೇ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿ ಎಂದು ಹೇಳಿದರು. ಸಿಮೋನ ಪೇತ್ರನು
ದೋಣಿಯನ್ನು ಹತ್ತಿ ಬಲೆಯನ್ನು ದಡಕ್ಕೆ ಎಳೆದು ತಂದನು. ಬಲೆಯ ತುಂಬ ದೊಡ್ಡ ಮೀನುಗಳು, ಒಟ್ಟಿಗೆ 153 ಇದ್ದವು. ಅಷ್ಟು ಮೀನುಗಳಿದ್ದರೂ ಬಲೆಯು ಹರಿದಿರಲಿಲ್ಲ. ಯೇಸು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಸಹೋದರ ಸಹೋದರರೇ, ಸ್ವಲ್ಪ ಹೊತ್ತು ಇವತ್ತಿನ ಈ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಮನುಷ್ಯನಿಗೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಮನುಷ್ಯ ನಿರಾಶೆಗೊಳ್ಳುತ್ತಾನೆ. ಕೆಲವು ಸಮಯದ ಹಿಂದೆ ಖಿನ್ನತೆಗೆ ಒಳಪಟ್ಟ ಒಬ್ಬ ರೋಗಿಯನ್ನು ಆಸ್ಪತ್ರೆಯಲ್ಲಿ ಭೇಟಿಯಾಗಲಿಕ್ಕೆ ನಾನು ಹೋಗಿದ್ದೆ. ಸುಮಾರು 32 ವರ್ಷದ ಪ್ರಾಯದ ವ್ಯಕ್ತಿ. ನಾನು ಕೇಳಿದೆ ಅವರಲ್ಲಿ, ಯಾಕೆ ನೀವು ಖಿನ್ನತೆಗೆ ಒಳಗಾಗಿದ್ದೀರಾ ಎಂದು. ಅವರು ಕೊಟ್ಟ ಉತ್ತರ, ಫಾದರ್, ನನ್ನ ಜೀವನದಲ್ಲಿ ಎಲ್ಲೆಲ್ಲೂ ಸೋಲು, ಮುಟ್ಟಿದ್ದೆಲ್ಲ ಸೋಲು. ಒಂದು ಕೆಲಸವನ್ನು ಪಡೆದೆ, ಅಲ್ಲಿಯೂ ನನ್ನ ಕೆಲಸದಿಂದ ತೆಗೆಯಲಾಯಿತು. ಇನ್ನೊಂದು ಕಡೆ ಹೋದೆ, ಅಲ್ಲಿ ಕೆಲಸ ಸಿಕ್ಕಿತು, ಕೆಲ ಸಮಯದಲ್ಲಿ ಆ ಕೆಲಸನೂ ಹೋಯಿತು. ಒಂದು ಚಿಕ್ಕ ವ್ಯಾಪಾರ ಮಾಡೋಣಂತ ವ್ಯಾಪಾರ ಆರಂಭ ಮಾಡಿದ್ದೆ, ನಷ್ಟವಾಯಿತು. ಪುನಃ ನಾನು ವಿದೇಶಕ್ಕೆ ಹೋದೆ, ಅಲ್ಲಿಯೂ ಸರಿಯಾಗಿ ಕೆಲಸ ಸಿಗದೆ ಪುನಃ ಹಿಂದೆ ಬಂದುಬಿಟ್ಟೆ. ಪುನಃ ಊರಿಗೆ ಬಂದು ಇನ್ನೊಂದು ಚಿಕ್ಕ ಹಾಕ್ಕೊಂಡು ವ್ಯಾಪಾರವನ್ನು ಮಾಡೋಣಂತ ಕೈ ಹಾಕಿದೆ, ಅದರಲ್ಲೂ ಸೋತು ಹೋದೆ. ಎಲ್ಲೆಲ್ಲೂ ಸೋಲು, ಸೋಲಿನ ಮೇಲೆ ಸೋಲು ಪಾದ, ಎಲ್ಲ ನಿರಾಶನಾಗಿ ಬಿಟ್ಟಿದ್ದೀನಿ. ಸಹೋದರ ಸಹೋದರರೇ, ಜೀವನದಲ್ಲಿ ಕೆಲ ಸಮಯ ಇಂತಹ ಅನುಭವಗಳು ನಮಗೆ ಆಗುತ್ತವೆ. ಎಲ್ಲ ಸೋಲು. ಜೀವನದಲ್ಲಿ ಎಷ್ಟು ಪ್ರಯತ್ನ ಪಡ್ತೀವಿ, ಜೀವನದಲ್ಲಿ ಶ್ರಮ ಪಡ್ತೀವಿ, ಕಷ್ಟಪಡ್ತೀವಿ, ಕುಟುಂಬಕ್ಕಾಗಿ ಶ್ರಮ ಪಡ್ತೀವಿ. ನಾವು ಕೈ ಕಾಲುಗಳನ್ನು ನಾವು ಎಲ್ಲೋ ಸವೆಸಿಕೊಂಡು ಕೆಲಸ ಮಾಡ್ತೀವಿ. ಆದರೆ ಜೀವನದಲ್ಲಿ ನಿರಾಶೆ, ಏನನ್ನು ಕೈಗೊಳ್ತಿ ಯಶಸ್ಸಾಗೋದಿಲ್ಲ. ಈ ಜೀವನದಲ್ಲಿ ನಿರಾಶೆಗಳು ಬಂದಾಗ ಸಹೋದರ ಸಹೋದರರೇ, ನಮಗೆ ಜೀವನ ಎಂಬುದು ಭಾರವಾಗುತ್ತೆ. ಏನೂ ಬೇಡ, ಜೀವಿಸುವುದೇ ಬೇಡ. ಎಲ್ಲಾದರೂ ಸತ್ತೋದ್ರೂ ಪರವಾಗಿಲ್ಲ, ಬೇಗ ಸತ್ತೊಂದು ರೋಗ ಬಂದರೂ ಪರವಾಗಿಲ್ಲ. ಜೀವನದಲ್ಲಿ ನಾನು ಇನ್ನಿದ್ದು ಏನು ಪ್ರಯೋಜನ ಇಲ್ಲ ಎಂಬ ಭಾವನೆಗಳು ನಮ್ಮನ್ನು ಆವರಿಸಿಕೊಳ್ಳುತ್ತವೆ. ಸಹೋದರ ಸಹೋದರರೇ, ಯೇಸುವಿನ ಶಿಷ್ಯರಿಗೂ ಇದೇ ಅನುಭವ ಆಯಿತು. 3 ವರ್ಷ ಯೇಸುವನ್ನು ಹಿಂಬಾಲಿಸಿದ್ದ ಆ ಶಿಷ್ಯರಿಗೆ ಒಂದು ದಿನ ಯೇಸು ತಮ್ಮ ಗುರುವೇ ಇಲ್ಲದಾಗ ನಿರಾಶೆಗೆ ಒಳಪಟ್ಟರು. ಹಲವಾರು ಕನಸುಗಳನ್ನು ಕಂಡಿದ್ದರು ಅವರು. ಯೇಸುವಿನೊಡನಿದ್ದು ನಾವು ಬಹುಶಃ ಇಂಥ ಒಂದು ಯೇಸುವಿನ ರಾಜ್ಯವು ಸ್ಥಾಪಿಸಲ್ಪಡುವುದು, ನಾವು ಬಹುಶಃ ಅದೆಷ್ಟೋ ಪದವಿಗೆ ಏರಬಹುದು, ಬಹುಶಃ ಅದೆಷ್ಟೋ ಕನಸುಗಳು ಅವರು ಕಂಡಿರಬಹುದು. ಆದರೆ ಎಲ್ಲವೂ ಮಣ್ಣು ಪಾಲಾಯಿತು. ಅವರು ಹಿಂಬಾಲಿಸಿದಂಥ ಆ ಗುರುವನ್ನೇ ಶಿಲುಬೆಯ ಮರಣಕ್ಕೆ ಒಳಪಡಿಸಲಾಯಿತು. ಆ ಯೇಸುವೆ ಅವರೊಂದಿಗೆ ಇಲ್ಲವಾದರು. ಆ ಗಳಿಗೆಯಲ್ಲಿ ಮುಂದೇನು? ಪೇತ್ರನು ಹೇಳಿದ, ನಾನು ಮೀನು ಹಿಡಿಯಲಿಕ್ಕೆ ಹೋಗುತ್ತೇನೆ. ಏನೋ ನನ್ನ ಹಿಂದಿನ ಜೀವನ ಮೀನುಗಾರನಾಗಿರುವಾಗ, ನಾನು ಮೀನು ಹಿಡಿಯುವ ಕಾಯಕದಲ್ಲಿ ತೊಡಗಿರುವಾಗ ನನ್ನ ಯೇಸುವನ್ನು ನನಗೆ ಅವರನ್ನು ಹಿಂಬಾಲಕರಾಗಿ ಕರೆದಿದ್ದರು. ಇವತ್ತು ಅದೇ ಕಾಯಕಕ್ಕೆ ನಾನು ಹಿಂದೆ ಹೋಗ್ತಾ ಇದ್ದೇನೆ. ಯಾಕೆಂದರೆ ಯೇಸುವಿನ ಈ ಆಸೆಗಳು ಈಡೇರಿಸಲ್ಪಡಲಿಲ್ಲ. ನಿರಾಶೆ. ಬೇರೆಯವರು ಅವರನ್ನು ಕೂಡಿಕೊಂಡರು. ಆದರೆ ಸಹೋದರ ಸಹೋದರರೇ, ರಾತ್ರಿ ಹಿಡಿ ಮೀನು ಹಿಡಿದರು, ಒಂದೇ ಒಂದು ಮೀನು ಸಿಗಲಿಲ್ಲ. ಎಷ್ಟು ಸಮಯದಿಂದ ಅನುಭವ ಉಳ್ಳವರು, ಮೀನು ಹಿಡಿಯುವುದೇಗೆಂಬುದು ಬಲ್ಲವರು, ವೃತ್ತಿಪರ ಮೀನುಗಾರರಾದವರಿಗೆ ಒಂದೇ ಒಂದು ಮೀನು ಸಿಗಲಿಲ್ಲ. ಮನುಷ್ಯನು ಯಾವತ್ತೂ ತನ್ನ ಜೀವನದಲ್ಲಿ ತಾನಾಗಿ ಬಾಳುತ್ತೇನೆ, ಈ ಲೋಕವು ತನ್ನದಾಗಿ ತನ್ನ ಶಕ್ತಿಯಿಂದ ನಾನು ನಡೆಸ್ತೇನೆ ಅಂದುಕೊಂಡ್ರೆ ಮನುಷ್ಯನ ಅಹಂಕಾರ, ಗರ್ವ, ಮನುಷ್ಯನ ಏನು ಕನಸು ಏನು ಈಡೇರಿಸಲ್ಪಡುವುದಿಲ್ಲ. ಸಹೋದರ ಸಹೋದರರೇ, ಅನೇಕ ಬಾರಿ ನಾನು ನೀವು ಇಂಥ ಭ್ರಮೆಗಳಿಗೆ ಒಳಪಡುತ್ತೇವೆ.
ಕುಟುಂಬವೆಂದು ನನ್ನಿಂದ ನಡೆಯಲ್ಪಡುತ್ತಿದೆ. ಈ ನನ್ನ ವೃತ್ತಿಯು ನನ್ನಿಂದ ನಡೆಯಲ್ಪಡುತ್ತಿದೆ. ನಾನು ವೃತ್ತಿಪರ, ನನಗೆ ನಾಲೆಜ್ ಇದೆ, ನನಗೆ ಬುದ್ಧಿವಂತಿಕೆ ಇದೆ, ನನಗೆ ಜ್ಞಾನ ಇದೆ, ನನಗೆ ಶಕ್ತಿ ಇದೆ, ನನ್ನಲ್ಲಿ ದುಡ್ಡಿದೆ, ನನ್ನಲ್ಲಿ ಆಸ್ತಿ ಇದೆ, ನನ್ನಲ್ಲಿ ಚಿನ್ನವಿದೆ. ಇದಂಥ ಅಹಂಕಾರಕ್ಕೆ ನಾವು ಒಳಪಡುತ್ತೇವೆ. ಆದರೆ ಮನುಷ್ಯನಿಂದ ಏನು ಪ್ರಯೋಜನ? ಏನು ಪ್ರಯೋಜನ? ಇಂಥ ನಷ್ಟದ ಸಮಯದಲ್ಲಿ, ಕಷ್ಟ ಸಮಯದಲ್ಲಿ ಏನು ಪ್ರಯೋಜನವಾಗುವುದಿಲ್ಲ. ಸಹೋದರ ಸಹೋದರಿನಿ, ಇಡೀ ವಿಶ್ವವೇ ಇಂದು ತಿಳಿದಿದೆ. ಕೊರೋನಾ ರೋಗ ಬಂದಾಗ ಅದೆಷ್ಟು ಶ್ರೀಮಂತರಾಗಿರ್ಬೋದು, ಒಂದೇ ಒಂದು ಶ್ರೀಮಂತನ ಸಮೇತ ಈ ಕೊರೋನಾ ರೋಗಕ್ಕೆ ಮುಂದೆ ನಿಲ್ಲಲಾಗಲಿಲ್ಲ. ಕೋಟಿಯ ಒಡೆಯನಾದ ಅಂಬಾನಿಗೆ ಲಕ್ಷ ಕೋಟಿಗಳು ನಷ್ಟವಾದರೆ, ಹಾಗಾದರೆ ಈ ದೇವರ ಮುಂದೆ ನಾನು ಯಾರು, ನೀವು ಯಾರು? ಸಹೋದರ ಸಹೋದರಿಯರೇ, ದೇವರ ಮುಂದೆ ಯಾವ ರೀತಿ ನಮ್ಮ ಲೌಕಿಕ ಆಟ ನಡೆಯಲ್ಲ. ಇದು ನಾವು ತಿಳಿಯಬೇಕಾದ ಸತ್ಯ. ಈ ಲೋಕದಲ್ಲಿ ನಾನೇನಾಗಿದ್ದೇನೆ ಇವತ್ತು ಆ ದೇವರಿಂದಲೇ ಹೊರತು, ದೇವರ ಶಕ್ತಿಯಿಂದಲೇ ಹೊರತು, ದೇವರ ಪ್ರೀತಿ ಮತ್ತು ಕರುಣೆಯಿಂದಲೇ ಹೊರತು ನನ್ನ ಯಾವ ಶಕ್ತಿಗಳಿಂದಲೂ ಅಲ್ಲ. ಆ ಯೇಸುವಿನ ಶಕ್ತಿಯಿಂದಲೇ ನಾನು ಬಾಳಿದ್ದೇನೆ ಹೊರತು ಬೇರೆ ಏನೂ ಅಲ್ಲ. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳೋಣ. ಇಡೀ ರಾತ್ರಿ ಮೀನು ಹಿಡಿದರೂ ಒಂದೇ ಒಂದು ಮೀನು ಅವರಿಗೆ ಸಿಗಲಿಲ್ಲ. ಮನುಷ್ಯ ಶಕ್ತಿಗಳು ದೇವರ ಮುಂದೆ ವ್ಯರ್ಥ. ಎರಡನೆಯದಾಗಿ ಸಹೋದರ ಸಹೋದರರೇ, ಯಾವತ್ತು ಯೇಸು ನಮ್ಮ ಜೀವನದಲ್ಲೆಲ್ಲ ಒಂದು ರೀತಿಯ ಕತ್ತಲೆ, ಶೂನ್ಯ, ವ್ಯಾಕ್ಯೂಮ್. ಯೇಸು ನಮ್ಮ ಜೀವನದಲ್ಲಿ ಇದ್ದರೆ ಮಾತ್ರ ಅಲ್ಲಿ ಆ ಜೀವನ ತುಂಬಿದಂತಹ ಜೀವನ, ಶಕ್ತಿಯಿಂದ ತುಂಬಿದಂತಹ ಜೀವನ. ವಿದ್ಯುತ್ ಶಕ್ತಿ ಇಲ್ಲದಿದ್ದರೆ ಯಾವ ಯಂತ್ರ ತಾನೇ ನಡೆಯಬಲ್ಲದು? ನಡೆಯಲ್ಲ. ಯೇಸುವಿಲ್ಲದೆ ನಮ್ಮ ಮನುಷ್ಯ ಜೀವನ ನಡೆಯಲ್ಲ. ಈ ಘಟನೆಯಲ್ಲಿ ನಾವು ನೋಡುತ್ತೇವೆ, ಬೆಳಗಾತ ನಿರಾಶರಾಗಿ ಎಲ್ಲ ದೋಣಿಗಳನ್ನು, ಬಲೆಗಳನ್ನು ತೀರಕ್ಕೆ ಸಾಗಿಸಿಕೊಂಡು ಬಂದಂಥ ಶಿಷ್ಯರ ಬಳಿಗೆ ಯೇಸು ಬರುತ್ತಾರೆ. ಕೇಳುತ್ತಾರೆ, ಮಕ್ಕಳೇ, ಏನಾದರೂ ಸಿಕ್ಕಿದೆ ಊಟಕ್ಕೆ? ಇಲ್ಲ ಪ್ರಭು, ಏನು ಸಿಕ್ಕಿಲ್ಲ. ಇಡೀ ರಾತ್ರಿ ಕಷ್ಟಪಟ್ಟಿದ್ದೀವಿ, ಆದರೆ ಏನು ಸಿಗಲಿಲ್ಲ. ಒಂದೇ ಒಂದು ಮೀನು ಸಿಗಲಿಲ್ಲ ಪ್ರಭುವೇ, ನಿರಾಶೆಗೆ ಒಳಪಟ್ಟಿದ್ದೇವೆ, ಏನಿಲ್ಲ. ಹಾಗಾದರೆ ನಿಮ್ಮ ಬಲೆಗಳನ್ನು ದೋಣಿಯ ಬಲಗಡೆ ಬೀಸಿರಿ, ದೋಣಿಯ ಬಲಗಡೆ ಬೀಸಿರಿ. ಸಹೋದರ ಸಹೋದರರೇ, ನಮಗೆ ಎರಡು ಕೈಗಳಿವೆ, ಎಡಗಾಲ್ ಕೈ, ಬಲಕೈ. ಬಲಕೈ ಶಕ್ತಿಯ ಸಂಕೇತ. ಹೆಚ್ಚಿನ ನಮ್ಮ ಎಡಕೈಗಳು ಶಕ್ತಿಯನ್ನು ಪಡೆದಿಲ್ಲ, ಬಲಗೈಯ ಹಾಗೆ ಹೆಚ್ಚಿನ ಕೆಲಸಗಳು ಬಲಗೈಯಿಂದ ನಾವು ಮಾಡುತ್ತೇವೆ. ಅಂದರೆ ಅದು ಶಕ್ತಿಯ ಸಂಕೇತ. ಅದೇನು ಯೇಸು ಹೇಳುತ್ತಾರೆ, ಬಲಗಡೆಗೆ ನಿಮ್ಮ ಬಲಗಡೆಯಲ್ಲಿ, ದೋಣಿಯ ಬಲಗಡೆಯಲ್ಲಿ ನಿಮ್ಮ ಬಲೆಗಳನ್ನು ಬೀಸಿರಿ. ಯಾಕೆ ಹೇಳುತ್ತಾರೆ? ಆತ್ಮಶಕ್ತಿ, ವಿಶ್ವಾಸದ ಶಕ್ತಿ. ಆ ಶಕ್ತಿಯನ್ನು ನಾವು ವಿಶ್ವಾಸದಲ್ಲಿ ನಾವು ನಂಬದಿದ್ದರೆ ಸಹೋದರ ನಮ್ಮ ಜೀವನ ವ್ಯರ್ಥ. ವಿಶ್ವಾಸ ವೃದ್ಧಿಸಬೇಕು. ಐ ಶುಡ್ ಹ್ಯಾವ್ ಫೇತ್. ವಿಶ್ವಾಸವಿರಬೇಕು ಜೀವನದಲ್ಲಿ. ಶಿಷ್ಯರು ವಿಶ್ವಾಸವನ್ನು ಕಳಕೊಂಡರು, ಅದಕ್ಕಾಗಿ ಬಲೆಗಳು, ದೋಣಿಗಳು ಖಾಲಿಯಾಗಿ ಉಳಿದವು. ಆ ಒಂದೇ ಒಂದು ಮಾತಿನಿಂದ ಯೇಸುವು ವಿಶ್ವಾಸವನ್ನು ವೃದ್ಧಿಸಿದರು. ಯಾವಾಗ ಮನುಷ್ಯ ವಿಶ್ವಾಸ ಕಳಕೊಳ್ಳುತ್ತಾನೆ, ಎಲ್ಲವೂ ವ್ಯರ್ಥ. ವಿಶ್ವಾಸವು ದೇವರಿಂದ ಬರುತ್ತೆ. ದೇವರು ನನಗೆ ಆ ಶಕ್ತಿಯಾಗಿರುವಾಗ ಅವಿಶ್ವಾಸ ವೃದ್ಧಿಸುತ್ತೆ. ದೇವರಿಲ್ಲದಾಗ ವಿಶ್ವಾಸ ವೃದ್ಧಿಸುವುದಿಲ್ಲ. ವಿಶ್ವಾಸ ನಂಬಿರಿ, ವಿಶ್ವಾಸಿಸಿರಿ, ಎಲ್ಲವೂ ನಿಮಗೆ ಸಾಧ್ಯ. ಖಾಲಿಯಾಗಿರುವ ನಿಮ್ಮ ಬಲೆಗಳು ಪುನಃ ಮೀನಿನಿಂದ ತುಂಬಲು ಸಾಧ್ಯ. ಖಾಲಿಯಾಗಿರುವ ದೋಣಿ ಪುನಃ ತುಂಬಲು ಸಾಧ್ಯ. ವಿಶ್ವಾಸ ಕಳ್ಕೊಳ್ಳಬೇಡಿ, ನಿಮ್ಮ ಬಲೆಯನ್ನು ಬೀಸಿರಿ. ಗೋ ಅಹೆಡ್, ಗೋ, ಮುಂದೆ ಸಾಗಿರಿ. ಧೈರ್ಯವನ್ನು ಕೊಟ್ಟರು ಯೇಸು. ಯಾವಾಗ ಶಿಷ್ಯರು ಧೈರ್ಯವನ್ನು ತಗೊಂಡ್ರು, ಪುನಃ ಬಲೆಗಳನ್ನು ಬೀಸಿದರು. ಬಲೆ ತುಂಬ ಮೀನುಗಳು ಹಿಡಿಯಲ್ಪಟ್ಟಲು. ಪ್ರೈಸ್ ದ ಲಾರ್ಡ್. ಬಲೆ ತುಂಬ ಮೀನುಗಳು ಹಿಡಿಯಲ್ಪಟ್ಟವು. ಅದೆಂಥ ಅದ್ಭುತ!
ಸೋದರ ಸೋದರರೇ, ಇವತ್ತು ಭವಿಷ್ಯ ಜೀವನದಲ್ಲಿ ನಾವೆಷ್ಟೋ ಜನ ನಿರಾಶರಾಗಿದ್ದೀವಿ. ಯಾಕೆ ನಾವು ನಿರಾಶರಾಗಿದ್ದೀವಿ? ಯಾಕೆ ನಾವು ಕತ್ತಲೆಯಲ್ಲಿದ್ದೀವಿ? ಯಾಕೆ ನಾವು ಖಿನ್ನತೆಗೆ ಒಳಪಟ್ಟಿದ್ದೀವಿ? ಯಾಕೆ ಜೀವನದಲ್ಲಿ ಏನೋ ಬೇಡ ಅಂತ ನಾವು ಆ ಒಂದು ಮಟ್ಟಕ್ಕೆ ಬಂದಿದ್ದೀವಿ? ಯಾಕಂದರೆ ನಮ್ಮಲ್ಲಿ ವಿಶ್ವಾಸವಿಲ್ಲ, ದೇವರ ಮೇಲೆ ವಿಶ್ವಾಸವಿಲ್ಲ. ದೇವರು ನಮ್ಮ ಬಲ, ದೇವರು ನಮ್ಮ ಶಕ್ತಿಯನ್ನು ನಾವು ಮರೆತು ಬಿಟ್ಟಿದ್ದೇವೆ. ಯಾವಾಗ ಯೇಸುವನ್ನು ನಮ್ಮ ಜೀವನದಿಂದ ನಾವು ದೂರ ಬಿಡ್ತೇವೆ, ನಮ್ಮ ಜೀವನದಲ್ಲಿ ಏನೂ ಆಗಲ್ಲ. ಯೇಸುವಿನ ಒಂದೇ ಒಂದು ವಾಕ್ಯ, ಒಂದೇ ಒಂದು ಮಾತು ಆ ಶಿಷ್ಯರಿಗೆ ಬಲವನ್ನು ನೀಡುತ್ತೆ, ಅವರ ಜೀವನಕ್ಕೆ ಹೊಸ ಆಯಾಮವನ್ನು ನೀಡುತ್ತೆ. ಆದ್ದರಿಂದ ಸೋದರ ಸೋದರರೇ, ನಾವೆಲ್ಲರೂ ಯೇಸುವಲ್ಲಿ ವಿಶ್ವಾಸಿಸೋಣ. ಜೀವನದಲ್ಲಿ ಈ ಕಷ್ಟ ಕಾಲಗಳಲ್ಲಿ ಕೊರೋನಾ ರೋಗದಿಂದ ಆತಂಕ ಒಳಪಟ್ಟ ಭಾಗದಲ್ಲಿ ಅಥವಾ ನೌಕರಿಗಳನ್ನ ಕಳೆದುಕೊಂಡಲ್ಲಿ, ಬಹುಶಃ ನಮ್ಮ ದುಡ್ಡನ್ನು ಕಳೆದುಕೊಂಡಲ್ಲಿ, ನಮ್ಮ ಜೀವನದ ಆಧಾರಗಳನ್ನು ಕಳೆದುಕೊಂಡಲ್ಲಿ, ಕುಟುಂಬದಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಬಂದಲ್ಲಿ, ರೋಗಕ್ಕೆ ಒಳಪಟ್ಟಿದ್ದಲ್ಲಿ, ಅದೆಷ್ಟೋ ಇಂತಹ ರೀತಿಯ ಸಂಕಷ್ಟಕ್ಕೆ ಒಳಪಟ್ಟಿದ್ದಲ್ಲಿ ನಾವು ನಿರಾಶರಾಗುವುದು ಬೇಡ. ದೇವರಲ್ಲಿ ವಿಶ್ವಾಸಿಸೋಣ. ಯೇಸುವು ನಮ್ಮೊಂದಿಗಿದ್ದಾನೆ. ಯೇಸುವು ಹೇಳಿದಂತೆ ಬಲಗಡೆಯಲ್ಲಿ ನಮ್ಮ ಬಲೆಗಳನ್ನು ಬೀಸಿ ಬಿಡೋಣ. ಖಂಡಿತ ಮೀನುಗಳು ನಮಗೆ ಸಿಗುತ್ತವೆ. ಮೀನುಗಳು ಅದೇ ಜೀವನದ ಫಲಪ್ರದ ಜೀವನ, ಆಶೀರ್ವಾದಗಳು. ಮೀನುಗಳು ಆಶೀರ್ವಾದಗಳು. 150 ಮೀನುಗಳು ಹಿಡಿಯಲ್ಪಟ್ಟವು, 153. ಹಾಗಾದರೆ ನಮಗೆ 153,000 ಆಶೀರ್ವಾದಗಳನ್ನು ಯೇಸು ನಮಗೆ ನೀಡಲಿರುವರು. ಆದ್ದರಿಂದ ಧೈರ್ಯವಾಗಿ ಒಂದು ಕಡೆಗೆ ನಾವು ಯೇಸುವಿನಲ್ಲಿ ವಿಶ್ವಾಸಿಸುತ್ತಾ ನಮ್ಮ ಜೀವನದ ಎಲ್ಲ ಕಷ್ಟ ಸಂಕಷ್ಟಗಳನ್ನು ದೇವರಿಗೆ ಸಮರ್ಪಿಸುತ್ತಾ ನಾವು ನಮ್ಮ ಪ್ರಾರ್ಥನೆಗಳನ್ನು ಅರ್ಪಿಸೋಣ. ಸೋದರ ಸೋದರರೇ, ಈಗ ನಾವೆಲ್ಲರೂ ನಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ಮೊದಲನೇದಾಗಿ ಇಡೀ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಇಡೀ ಜಗತ್ತಿನಲ್ಲಿ ಇವತ್ತು ಇಡೀ ಧರ್ಮಸಭೆ ಇವತ್ತು ವಿಶ್ವಾಸದಲ್ಲಿ ವೃದ್ಧಿಯಾಗಲಿ. ಇವತ್ತು ಇಡೀ ಜಗತ್ತಿನಲ್ಲಿ ಅದೆಷ್ಟು ಚರ್ಚ್ಗಳು, ದೇವಾಲಯಗಳು, ಮಸೀದಿಗಳು ಇವತ್ತು ಬಂದಾಗಿವೆ, ಮುಚ್ಚಲ್ಪಟ್ಟಿವೆ. ಯಾಕೆಂದರೆ ಕೊರೋನಾ ರೋಗದಿಂದಾಗಿ ಪೂಜೆಯನ್ನು ಮಾಡಲಾಗುತ್ತಿಲ್ಲ, ದೇವರ ಆರಾಧನೆಗೆ ಅಡ್ಡಿಯಾಗಿದೆ. ಆದರೆ ವಿಶ್ವಾಸಕ್ಕೆ ಅದು ಅಡ್ಡಿ ಆಗಲ್ಲ. ಅದೆಷ್ಟೋ ತಿಂಗಳುಗಳಿಂದ ನಾವು ಶಿಷ್ಯರು ಹೇಳಿದಂತೆ ಪ್ರಭು ಒಂದೇ ಒಂದು ಮೀನನ್ನು ಹಿಡಿಯಲಿಲ್ಲ, ಒಂದೇ ಒಂದು ದಿನ ನಮಗೆ ಆರಾಧನೆ ಮಾಡಲಿಕ್ಕೆ ಆಗಲಿಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಆಗಿದ್ದಿಲ್ಲ, ನಿರಾಶೆಗೆ ಒಳಪಟ್ಟಿದ್ದೇವೆ ಸ್ವಾಮಿ. ಖಂಡಿತ ದೇವರು ನಮ್ಮ ವಿಶ್ವಾಸವನ್ನು ವೃದ್ಧಿಪಡುತ್ತಾರೆ. ಬಲಗಡೆಯಲ್ಲಿ ನಿಮ್ಮ ದೋಣಿಗಳನ್ನು ಬಲೆಗಳನ್ನು ಬೀಸಿರಿ. ಸಹೋದರ ಸಹೋದರರೇ, ಇವತ್ತು ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಪೋಪ್ ಜಗದ್ಗುರು ಅವರಿಗಾಗಿ ಮತ್ತು ಪೋಪ್ ಫ್ರಾನ್ಸಿಸ್ ಅವರಿಗಾಗಿ, ಇಡೀ ಎಲ್ಲ ಬಿಷಪರಿಗಾಗಿ, ಎಲ್ಲ ಧರ್ಮಗುರುಗಳಿಗಾಗಿ, ಎಲ್ಲ ಧಾರ್ಮಿಕ ಸಹೋದರ ಸಹೋದರರಿಗಾಗಿ, ಎಲ್ಲರಿಗಾಗಿ ನಾವು ಪ್ರಾರ್ಥಿಸೋಣ. ಇಡೀ ಧರ್ಮಸಭೆಯಲ್ಲಿ ಇವತ್ತು ಇಡೀ ಜನರು ವಿಶ್ವಾಸದ ವೃದ್ಧಿಯಲ್ಲಿ ತೊಡಗಲಿ, ದೇವರಲ್ಲಿ ವಿಶ್ವಾಸಿಸಲಿ. ಲೌಕಿಕ ವಿಶ್ವಾಸವನ್ನು ಬಿಟ್ಟು ಕರ್ತನಾದ ಯೇಸುವಿನಲ್ಲಿ ದೃಢ ವಿಶ್ವಾಸವನ್ನಿಟ್ಟುಕೊಂಡು ಜೀವನದಲ್ಲಿ ಮುಂದೆ ಸಾಗುವಂಥ ಧೈರ್ಯವನ್ನು ಅವರು ಪಡೆಯಲಿ. ಪ್ರತಿಯೊಬ್ಬ ಧರ್ಮ ಗುರುಗಳು, ಬಿಷಪರು, ಅದೇ ರೀತಿ ಪ್ರತಿಯೊಬ್ಬ ಜನರು, ನೀವೆಲ್ಲರೂ ಯೇಸುವಿನ ಮುಂದೆ ಮೊಣಕಾಲು ಪ್ರಾರ್ಥಿಸುವಂಥ ಆ ಶಕ್ತಿಯನ್ನು ದೇವರಲ್ಲಿ ಪ್ರಾರ್ಥಿಸೋಣ. ಯಾಕೆಂದರೆ ದೇವರ ಮುಂದೆ ವಿಶ್ವಾಸಿಸಲ್ಪಟ್ಟಾಗ ಆ ನಿರಾಶೆಯ ಸಮಯದಲ್ಲಿ ಯೇಸು ಬಂದು ಹೇಳಿದರು, ಬಲೆಯನ್ನು ಬೀಸಿ ಮೀನುಗಳು ಸಿಕ್ಕಿದವು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಯಾಜಕನು, ಪ್ರತಿಯೊಬ್ಬ ಧರ್ಮಾಧ್ಯಕ್ಷರು, ಪ್ರತಿಯೊಬ್ಬ ಸಹೋದರ ಸಹೋದರರೇ, ನಾನು ಮತ್ತು ನೀವು ಪ್ರತಿಯೊಬ್ಬರು ಯೇಸುವಿನ ಮುಂದೆ ಮಣುಕಾಲೂರಿ ಪ್ರಾರ್ಥಿಸಿದಾಗ ಆಶೀರ್ವಾದಗಳ ಮಳೆಯನ್ನು ದೇವರು ಸುರಿಸುವರು. ಇಡೀ ಜಗತ್ತಿನ ಮೇಲೆ, ವಿಶ್ವದ ಮೇಲೆ, ನಮ್ಮ ದೇಶದ ಮೇಲೆ, ನಮ್ಮ ಊರಿನ ಮೇಲೆ ಪ್ರತಿಯೊಂದು ಇಂಥ ಆಶೀರ್ವಾದಗಳಿಗೆ ಪ್ರಾರ್ಥಿಸುತ್ತಾ ನಾವೆಲ್ಲರೂ ದೇವರಲ್ಲಿ ಹಾಡೋಣ. ಬಾಳ ಕಡಲ ಮೇಲೆ ನೌಕೆ ಸಾಗುತ್ತಿರಲಿ, ಯೇಸು ಎಂಬ ದಾರಿ ತೋರಿರಲಿ. ಬಾಳ ಕಡಲ ಮೇಲೆ ನೌಕೆ
ಸಾಗುತ್ತಿರಲಿ. ಯೇಸು ಎಂಬ ತಾರೆ ದಾರಿ ತೋರುತ್ತಿರಲಿ. ಸಹೋದರ ಸಹೋದರಿ, ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸೋಣ. ಇಡೀ ವಿಶ್ವಕ್ಕಾಗಿ ನಮ್ಮ ಪ್ರಾರ್ಥನೆ ಅವಶ್ಯಕತೆ ಇದೆ. ಇಡೀ ಇಡೀ ವಿಶ್ವವೇ ಕತ್ತಲಲ್ಲಿ ಮುಳುಗಿದೆ. ಕೊರೋನಾ ರೋಗ ಪ್ರತಿಯೊಂದು ದೇಶವನ್ನು ಆವರಿಸಿಕೊಂಡಿದೆ. ಆರ್ಥಿಕ ಸಂಕಷ್ಟಕ್ಕೆ ಇಡೀ ಜಗತ್ತು ಒಳಪಟ್ಟಿದೆ. ಅದೆಷ್ಟೋ ಜನರು ಕೆಲಸಗಳನ್ನು, ನೌಕರಿಗಳನ್ನು ಕಳೆದುಕೊಂಡಿದ್ದಾರೆ. ಅದೆಷ್ಟೋ ಜನರು ಆಹಾರಕ್ಕಾಗಿ ಹಾಹಾಕಾರವನ್ನು ನೀಡುತ್ತಿದ್ದಾರೆ. ಅದೆಷ್ಟೋ ಜನರು ಬೀದಿ ದಾರಿಗಳಲ್ಲಿ ಬಿದ್ದಿದ್ದಾರೆ. ವಿಶ್ವವೇ ಕಷ್ಟಪಡುತ್ತಿದೆ. ಇಡೀ ವಿಶ್ವವನ್ನು ಯೇಸುವಿನ ಪಾದಗಳಿಗೆ ಸಮರ್ಪಿಸೋಣ. ಇಡೀ ವಿಶ್ವದಲ್ಲಿ ಯೇಸುವಿನ ಆ ಶಕ್ತಿಯು ಹರಿಯಲಿ. ಇಡೀ ವಿಶ್ವದಲ್ಲಿ ಈ ಕೊರೋನಾ ಶಕ್ತಿಯು ನಾಶ ಮಾಡಲ್ಪಡಲಿ. ಈ ಕೊರೋನಾ ಎಂಬ ರೋಗದಿಂದಾಗಿ ಆಗುವಂತ ನಾಶ ಯೇಸುವಿನ ಪವಿತ್ರ ಆ ಸ್ಪರ್ಶ ಮತ್ತು ರಕ್ತದಿಂದ ಖಂಡಿತವಾಗಿ ನಾಶವಾಗಲಿ. ಯೇಸುವಿನ ಶಕ್ತಿಯಿಂದ ಜಯಶಾಲಿಯಾಗಲು, ಕೊರೋನಾ ಶಕ್ತಿ ನಾಶವಾಗಿ ಮನುಷ್ಯ ಜೀವನಕ್ಕೆ ಬಿಡುಗಡೆ ನೀಡಲು ಒಂದು ಕಡೆ ಎಲ್ಲರೂ ನಾವು ಪ್ರಾರ್ಥಿಸೋಣ. ನನ್ನೆಲ್ಲ ಕಷ್ಟಗಳು ಪ್ರಚಂಡ ಮಾರುತವು ಈ ನೌಕೆಗೆ ಬಡಿದಿರಲು ಯೇಸು ನನ್ನ ಕಾಪಾಡಲಿ. ನನ್ನೆಲ್ಲ ಕಷ್ಟಗಳು ಪ್ರಚಂಡ ಮಾರುತವು ಈ ನೌಕೆಗೆ ಬಡಿದಿರಲು ಯೇಸು ನನ್ನ ಕಾಪಾಡಲಿ. ಬಾಳ ಕಡಲ ಮೇಲೆ ನೌಕೆ ಸಾಗುತ್ತಿರಲಿ. ಯೇಸು ಎಂಬ ದಾರಿ ತೋರುತ್ತಿರಲಿ. ಬಾಳ ಕಡಲ ಮೇಲೆ ನೌಕೆ ಸಾಗುತ್ತಿರಲಿ. ಯೇಸು ಎಂಬ ತಾರೆ ದಾರಿ ತೋರುತ್ತಿರಲಿ. ಸಹೋದರ ಸಹೋದರಿಯರೇ, ಭಾರತ ದೇಶಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ಈ ಭಾರತ ದೇಶ ಇವತ್ತು ಕಷ್ಟಕ್ಕೆ ಒಳಪಟ್ಟಿದೆ. ಕೊರೋನಾ ರೋಗದಿಂದಾಗಿ ಅದೆಷ್ಟೋ ಜನರು ಕಷ್ಟದಲ್ಲಿದ್ದಾರೆ. ಆತಂಕ ಮನೆ ಮಾಡಿಕೊಂಡಿದೆ ಪ್ರತಿಯೊಂದು ಹೃದಯದಲ್ಲಿ. ಯಾವಾಗ ಈ ರೋಗವು ನನಗೆ ವಕ್ಕರಿಸುವುದೋ, ಈ ರೋಗವು ಯಾವತ್ತೂ ನನ್ನ ನಾಶಪಡಿಸುವುದೋ, ಯಾವ ನನ್ನ ಜೀವವನ್ನು ಹೀರುತ್ತಿರುವುದೆಂಬ ಆತಂಕ ಒಳಪಟ್ಟಿರುವ ಅದೆಷ್ಟೋ ಜನರಿಗಾಗಿ ಪ್ರಾರ್ಥಿಸೋಣ. ಈ ನಮ್ಮ ದೇಶದಲ್ಲಿ ಕೊರೋನಾ ವಿರುದ್ಧ ಹೋರಾಡಲು ಪ್ರತಿಯೊಂದು ರೀತಿಯಲ್ಲಿ ವೈದ್ಯರು, ನರ್ಸುಗಳು, ಆಶಾ ಕಾರ್ತಿಯರು ಪ್ರತಿಯೊಬ್ಬರು ಶ್ರಮಿಸುತ್ತಿದ್ದಾರೆ. ಪೊಲೀಸ್ ವರ್ಗದ ಅಧಿಕಾರಿಗಳು ಶ್ರಮಪಟ್ಟು ಒಯ್ಯುತ್ತಿದ್ದಾರೆ. ಅದೆಷ್ಟೋ ಹೋರಾಡಿದರೂ ಸಾಲುತ್ತಿಲ್ಲ. ಕೊರೋನಾ ರೋಗದ ಶಕ್ತಿ ದಿನದಿನದಂತೆ ವೃದ್ಧಿಸಿದೆ ಹೊರತು ಕಡಿಮೆಯಾಗುವ ಲಕ್ಷಣಗಳು ಕಾಣುತ್ತಿಲ್ಲ. ಸಹೋದರ ಸಹೋದರರೇ, ಇಂಥ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಈ ಕೊರೋನಾ ರೋಗದ ಶಕ್ತಿಯು ನಮ್ಮ ದೇಶದಲ್ಲಿ ಕುಂದಿ ಹೋಗಲಿ, ನಾಶವಾಗಲಿ. ಇಚ್ಛಾಶಕ್ತಿಗಾಗಿ ಪ್ರಾರ್ಥಿಸೋಣ. ನಮ್ಮ ದೇಶದಲ್ಲಿ ಇವತ್ತು ಜನರ ಇಚ್ಛಾಶಕ್ತಿ ವೃದ್ಧಿಸಬೇಕಾಗಿದೆ. ಅದೆಷ್ಟೋ ಜನರು ಇಚ್ಛಾಶಕ್ತಿಯನ್ನು ಹೊಂದಿಕೊಂಡಿಲ್ಲ. ರೋಗ ವಿರುದ್ಧ ಹೋರಾಡಲು ಅವರಿಗೆ ಧೈರ್ಯ ಬರುತ್ತಿಲ್ಲ. ನಿಯಮಗಳನ್ನು, ಕಾನೂನುಗಳನ್ನ ಸರಿಯಾಗಿ ಪಾಲಿಸುತ್ತಿಲ್ಲ. ಇದರಿಂದಾಗಿ ಇವತ್ತು ನಾವು ಈ ನೆಲೆಯನ್ನು ಕಳ್ಕೊಳ್ತಾ ಇದ್ದೇವೆ. ಮನುಷ್ಯ ಇವತ್ತು ತನ್ನ ಜೀವನದ ಭದ್ರತೆಗಾಗಿ ಹೋರಾಡುವ ಬದಲು
ಏನೋ ನಮ್ಮ ಆಹಾರಕ್ಕಾಗಿ, ಹಣಕ್ಕಾಗಿ, ಆರ್ಥಿಕ ಮೌಲ್ಯಗಳಿಗಾಗಿ ಮನುಷ್ಯ ಇವತ್ತು ಬೆಲೆ ಕೊಡುತ್ತಿದ್ದಾನೆ. ಇದರಿಂದಾಗಿ ಜೀವಕ್ಕೆ ಭಯವಾಗುತ್ತಿದೆ. ಸಹೋದರ ಸಹೋದರರೇ, ಇಂಥ ಆತಂಕಕ್ಕೆ ಒಳಪಟ್ಟಿದ್ದೇವೆ. ಅದೆಷ್ಟೋ ಕಾರ್ಮಿಕರು ಜೀವ ಕಳಕೊಳ್ಳುತ್ತಿದ್ದಾರೆ. ತಮ್ಮ ರಾಜ್ಯಗಳಿಗೆ, ತಮ್ಮ ಊರುಗಳಿಗೆ ಹೋಗಲು ಅದೆಷ್ಟೋ ಕಷ್ಟಪಟ್ಟು ಕಾಲು ದಾರಿಯಿಂದ ಮೈಲುಗಟ್ಟಲೆ ಸಾಗಿ ದಾರಿಯಲ್ಲೇ ಪ್ರಾಣ ಬಿಟ್ಟು ಅದೆಷ್ಟೋ ಜನರು ಸಾಯುತ್ತಿದ್ದಾರೆ. ಅದೇ ರೀತಿಯಲ್ಲಿ ಅನೇಕರು ಕಷ್ಟಪಟ್ಟು ಹೋದರೂ ಎಲ್ಲೆಲ್ಲೋ ಅಡಚಣೆಗಳಿಗೆ ಒಳಪಟ್ಟು ಇವತ್ತು ಹಸಿವಿನಿಂದ ತೊಳಲಾಡುತ್ತಿದ್ದಾರೆ. ಇಂಥವರಿಗಾಗಿ ಪ್ರಾರ್ಥಿಸೋಣ. ವಿದೇಶದಿಂದ ಬಂದು ನಾವು ತಮ್ಮ ದೇಶದಲ್ಲಿ ಬಂದು ಪುನಃ ಇಲ್ಲಿ ನೆಲೆ ಊರಲು ಪ್ರಯತ್ನಿಸ್ತಿರುವ ಎಲ್ಲದೆಷ್ಟೋ ನಮ್ಮ ಸಹೋದರರಿಗಾಗಿ ಪ್ರಾರ್ಥಿಸೋಣ. ವಿದೇಶದಲ್ಲಿರೋ ಅವರಿಗೆ ದೇವರು ರಕ್ಷಣೆ ಕೊಡಲಿ. ಯೇಸುವಿನ ಆ ಪವಿತ್ರ ರಕ್ಷಣೆಯಿಂದ ಅವರಿಗೆ ಏನು ಆಗದಂತೆ ಈ ತಮ್ಮ ಮನೆಗಳಿಗೆ ಬಂದು ಪುನಃ ತಮ್ಮವರನ್ನು ಸೇರಿಕೊಳ್ಳುವಂಥ ಭಾಗ್ಯ ಯೇಸು ಅವರಿಗೆ ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಹಾಡೋಣ. ರೋಗ ಎಂಬ ಮಾರುತವು ಈ ಲೋಕಕ್ಕೆ ಬಡಿದಿರಲು ಯೇಸುವಿನ ದಿವ್ಯ ಶಕ್ತಿಯು ನಮ್ಮನ್ನು ಕಾಪಾಡಲಿ. ರೋಗವೆಂಬ ಮಾರುತವು ಈ ಲೋಕಕ್ಕೆ ಬಡಿದಿರಲು ಯೇಸುವಿನ ದಿವ್ಯ ಶಕ್ತಿಯು ನಮ್ಮನ್ನು ಕಾಪಾಡಲಿ, ನಮ್ಮನ್ನು ಕಾಪಾಡಲಿ. ಬಾಳ ನಡಲ ಮೇಲೆ ನೌಕೆ ಸಾಗುತ್ತಿರಲಿ, ಯೇಸು ಎಂಬ ದಾರಿ ತೋರಿಸಲಿ. ಬಾಳ ಕಡಲ ಮೇಲೆ ನೌಕೆ ಸಾಗುತ್ತಿರಲಿ, ಯೇಸು ಎಂಬ ದಾರಿ ತೋರುತ್ತಿರಲಿ, ದಾರಿ ತೋರುತ್ತಿರಲಿ. ಕೊನೆಯಲ್ಲಿ ಆಶೀರ್ವಾದ ಪಡೆಯುವ ಮೊದಲು ನಮ್ಮ ಸ್ವಂತ ಕೋರಿಕೆಗಳನ್ನು ದೇವರಲ್ಲಿ ಅರ್ಪಿಸೋಣ. ಅದೆಷ್ಟೋ ಕೋರಿಕೆಗಳಿವೆ. ಇವತ್ತು ಅದೆಷ್ಟೋ ಜನರು ನೀವು ಇವತ್ತು ಟಿ ವಿ ಮುಂದೆ ಕುಳಿತು ಪ್ರಾರ್ಥಿಸುತ್ತಿದ್ದೀರಾ. ಸಹೋದರ ಸಹೋದರರೇ, ನಿಮ್ಮ ಕಷ್ಟಗಳು, ನಿಮ್ಮ ನೋವುಗಳು, ನಿಮ್ಮ ಮನೆಯಲ್ಲಿ ಆವರಿಸಿಕೊಂಡಿರುವ ಕಷ್ಟಗಳು ಎಲ್ಲವೂ ನನಗೆ ಖಂಡಿತವಾಗಿ ಅರ್ಥವಾಗುತ್ತೆ. ಯೇಸು ಸ್ವಾಮಿಯ ಪಾದದ ಬಳಿಗೆ ಇದನ್ನು ಅರ್ಪಿಸಿರಿ, ಪ್ರಾರ್ಥಿಸಿರಿ. ನಮ್ಮ ಪ್ರತಿಯೊಂದು ಕುಟುಂಬದಲ್ಲಿರುವ ನಮ್ಮ ಕಷ್ಟಗಳು, ಪ್ರತಿಯೊಬ್ಬ ಕುಟುಂಬದ ಸದಸ್ಯರ ಕಷ್ಟಗಳು, ಪರದೇಶದಲ್ಲಿ, ಈ ದೇಶದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ನೆರೆಯಲ್ಲಿ, ಹೊರೆಯಲ್ಲಿ, ಎಲ್ಲಿ ಅದೆಷ್ಟೋ ಏನು ಕಷ್ಟಗಳಲ್ಲಿ ಜನರಿದ್ದಾರೆ, ಅವರಿಗಾಗಿ ಪ್ರಾರ್ಥಿಸೋಣ. ಸಹೋದರ ಸಹೋದರರೇ, ಪ್ರಾರ್ಥನಾ ಶಕ್ತಿ ಇವತ್ತು ಬಿಡುಗಡೆ ನೀಡುತ್ತೆ. ಪರಮ ಪ್ರಸಾದದಲ್ಲಿರುವ ಯೇಸು ನಮಗೆಲ್ಲವರಿಗೂ ಪ್ರತಿಯೊಂದು ಎಲ್ಲ ರೋಗಗಳಿಂದ ಬಿಡುಗಡೆ ನೀಡುತ್ತಾರೆ, ಪ್ರತಿಯೊಂದು ಕಷ್ಟಗಳಿಂದ ಬಿಡುಗಡೆ ನೀಡುತ್ತಾರೆ. ಅದಕ್ಕಾಗಿ ವಿಶ್ವಾಸದಿಂದ ಪ್ರಾರ್ಥಿಸಿರಿ. ಸಹೋದರ ಸಹೋದರರೇ, ಖಾಲಿ ದೋಣಿ ತುಂಬಲ್ಪಟ್ಟಿತು, ಖಾಲಿ ಬಲೆಗಳು ತುಂಬಿದವು ಮೀನುಗಳಿಂದಾಗಿ. ಇಡೀ ರಾತ್ರಿ ಏನು ಹಿಡಿಯಲು ಅವರಿಗೆ ಸಾಧ್ಯವಾಗಲಿಲ್ಲ. ಆದರೆ ಯಾವಾಗ ಯೇಸು ಅವರನ್ನು ಆಶೀರ್ವದಿಸಿದರು, ಅದೇ ಗಳಿಗೆಯಲ್ಲಿ ಅವರ ಬಲೆಗಳು ತುಂಬಿದವು, ದೋಣಿಗಳು ತುಂಬಿದವು. ನಿಮ್ಮ ಜೀವನದಲ್ಲಿ ಬಹುಶಃ ನಿಮ್ಮ ಕುಟುಂಬಗಳಲ್ಲಿ ಅದೆಷ್ಟೋ ಇಂತಹ ಖಾಲಿ ಪರಿಸ್ಥಿತಿಯನ್ನು ಅನುಭವಿಸಿದ್ದೀರಾ. ಧೈರ್ಯವಾಗಿ ಇವತ್ತು ಯೇಸುವಿನಲ್ಲಿ ಪ್ರಾರ್ಥಿಸಿ. ಖಾಲಿಯಾಗಿರುವ ಕುಟುಂಬಗಳು ಇವತ್ತು ಯೇಸುವಿನ ಆಶೀರ್ವಾದದಿಂದ ತುಂಬಿಕೊಳ್ಳುತ್ತವೆ. ಖಾಲಿಯಾದ ನಿಮ್ಮ ಹೃದಯಗಳು ಯೇಸುವಿನ ಆಶೀರ್ವಾದದಿಂದ ತುಂಬಲ್ಪಡುತ್ತವೆ. ಖಾಲಿಯಾದ ನಿಮ್ಮ ಜೀವನದ ಪ್ರತಿಯೊಂದು ನೌಕರಿ ಆಗಲಿ, ಪ್ರತಿಯೊಂದು ಕೆಲಸಗಳು ಆಶೀರ್ವಾದದಿಂದ ತುಂಬಲ್ಪಡುತ್ತವೆ.
ಖಾಲಿಯಾದ ನಮ್ಮ ಇಡೀ ದೇಶ, ಇಡೀ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರಿಗೆ ಆಶೀರ್ವಾದಗಳು ನೀಡಲ್ಪಡುತ್ತವೆ. ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸುತ್ತಾ, ಎಲ್ಲರೂ ಒಂದುಗಳಿಗೆ ದೇವರಲ್ಲಿ ಸ್ತುತಿಸುತ್ತಾ ನಾವು ಹೇಳೋಣ, ಹಾಲೆಲೂಯ 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 ಹಾಲೆಲೂಯ. ಯೇಸುವೆ 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 ಇವತ್ತು ಆಶೀರ್ವದಿಸಿ, ಯೇಸುವೆ ಇವತ್ತು ನಮ್ಮ ಜನರಲ್ಲಿ ಎಲ್ಲ ಆವರಣಗೊಂಡಿರುವ ಕಷ್ಟಗಳನ್ನು ನಿವಾರಿಸಿ ಸ್ವಾಮಿ ಯೇಸು ನಿಮ್ಮ ಆಶೀರ್ವಾದ ಇವತ್ತು ಪ್ರತಿಯೊಬ್ಬರಿಗೆ ಕೊಡಲ್ಪಡಲಿ. ನಿಮ್ಮ ಪವಿತ್ರ ಆಶೀರ್ವಾದಗಳನ್ನು ಎಲ್ಲ ಜನರಿಗೆ ಬಿಡುಗಡೆ ಸಿಗಲಿ. ನಮ್ಮನ್ನು ಆವರಿಸಿಕೊಂಡಿರುವ ಪ್ರತಿಯೊಂದು ಕಷ್ಟಗಳಿಂದ, ನೋವುಗಳಿಂದ, ಪ್ರತಿಯೊಂದು ಗಾಯಗಳು ಅದರಿಂದ ಸ್ವಾಮಿ ಬಿಡುಗಡೆಯನ್ನು ನೀಡಿರಿ ಸ್ವಾಮಿ. ಎಲ್ಲ ಶಕ್ತಿಗಳಿಂದ, ಕೆಟ್ಟ ಶಕ್ತಿಗಳಿಂದ ಮನುಷ್ಯ ಪ್ರತ್ಯೇಕವಾಗಿ ಕೊರೋನಾ ರೋಗದಿಂದ ಸ್ವಾಮಿ ಬಿಡುಗಡೆ ನೀಡಿರಿ. ಇವತ್ತು ನಮ್ಮ ಪವಿತ್ರ ಶಕ್ತಿಯಿಂದ ಇಡೀ ಮನುಕುಲಕ್ಕೆ ಶಕ್ತಿ ಬಿಡುಗಡೆ ನೀಡಲಿ ಯೇಸುವೇ. ಹಾಲೆಲೂಯ 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 ಹಾಲೆಲೂಯ. ಎಲ್ಲರೂ ನಾವು ಈ ದೇವರ ಆಶೀರ್ವಾದ ಪಡೆಯೋಣ. ಯೇಸು ಸ್ವಾಮಿ ಈಗ ನಮ್ಮ ಆಶೀರ್ವದಿಸಲಿದ್ದಾರೆ. ಎಂಥ ದಿವ್ಯ ಸಂಸ್ಕಾರ ಎಂಬ ಹಾಡನ್ನು ಹಾಡುತ್ತಾ ನಾವೆಲ್ಲರೂ ಸಾಧ್ಯವಿದ್ದಲ್ಲಿ ಎಲ್ಲರೂ ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೀರಾ, ನೀವು ಒಂದು ಕಡೆಗೆ ಮೊಣಕಾಲೂರಿ ಯೇಸುವಿನ ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ವಿನೀತರಾಗಿ ವಿನಮ್ರರಾಗಿ ಯೇಸುವಿನ ಮುಂದೆ ಮೊಣಕಾಲೂರಿ ಎಲ್ಲ ನಿಮ್ಮ ಪ್ರಾರ್ಥನೆಯನ್ನು ಅರ್ಪಿಸಿ ವಿಶ್ವಾಸದಿಂದ ನಮ್ಮ ಜೀವನ ಇವತ್ತು ದೇವರ ಆಶೀರ್ವಾದದಿಂದ ತುಂಬಲ್ಪಡದೆಂಬ ವಿಶ್ವಾಸದಿಂದ ಯೇಸುವಿನ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಿರಿ. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಎಂತ ದಿವ್ಯ ಸಂಸ್ಕಾರ, ಬಾಗಿ ವಂದಿಸೋಣ. ಹಳೆಯ ಹೊಸವಿದಿಗೆ ಎಡೆ ಇತ್ತು ನಿಂತಿದೆ. ಇಂದ್ರಿಯಾತೀತವಾದುದನ್ನು ವಿಶ್ವಾಸವು ತೋರಿಸಲಿ. ಪಿತನಿಗೂ ಸುತನಿಗೂ ಇರುವರೋರಿಂದರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ. ಸರ್ವ ಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ಕರ್ತರೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ಶಿಲ್ವೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಯೇಸು ಎಂಬ ತಾರೆ ದಾರಿ ತೋರುತ್ತಿರಲಿ. ಯೇಸು ಎಂಬ ತಾರೆ ದಾರಿ ತೋರುತ್ತಿರಲಿ. ಭಕ್ತಿಯಿಂದ ನೀವೆಲ್ಲರೂ ಈ ಆರಾಧನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ ದೇವರ ಆಶೀರ್ವಾದಗಳನ್ನು ನಾನು ಕೋರುತ್ತೇನೆ. ಇವತ್ತು ಈ ಆರಾಧನಾ ಕಾರ್ಯಕ್ರಮವನ್ನು ಚಿತ್ರೀಕರಿಸಿದ ಸೂರಜ್ ಮಚಾದು ಅವರಿಗೂ, ಹಾಡನ್ನು ಹಾಡಿ ಭಕ್ತಿಯಿಂದ ಭಾಗವಹಿಸಲು ಸಹಾಯ ಮಾಡಿದ್ದ ಶ್ರೀ ಸೈಮನ್ ಪಾಸ್ ಅವರಿಗೂ, ಇವತ್ತಿನೆಲ್ಲ ಸಿದ್ಧತೆಗಳು ಮಾಡಿದ ಧರ್ಮ ಭಗಿನಿಯರಿಗೂ, ಅದೇ ರೀತಿ ಇವತ್ತು ವಿವಿಧ ರೀತಿಯಲ್ಲಿ ನಮಗೆ ದೈವಿಕ ಅಮೃತ್ ಮೀಡಿಯಾ ಪರವಾಗಿ ನಾವು ಕಾರ್ಯಕ್ರಮವನ್ನು ಏರ್ಪಡಿಸುವಾಗ ಇದನ್ನು ಪ್ರಸಾರ ಮಾಡುವ ಡಿವೈನ್ ವರ್ಡ್ TV ಇದರ ಮಾಲಕರಾದ ಶ್ರೀ ಸ್ಟೀಫನ್ ಮೆಂಡಿಸ್ ಅವರಿಗೂ, ಅವರ ಕುಟುಂಬದವರಿಗೂ ಹಾಗೂ
ಶ್ರೀ ಜೋಸ್ವಿನ್ ಅವರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಸಹಕರಿಸಿದ ಎಲ್ಲರಿಗೂ ನಿಮಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ದೈವಿಕ್ ಅಮೃತ್ ಮೀಡಿಯಾದ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರವನ್ನು ಕೋರುತ್ತಾ ನಿಮಗಾಗಿ ನಾವು ಸದಾ ಪ್ರಾರ್ಥಿಸ್ತೇವೆ ಎಂಬ ಆಶ್ವಾಸನೆಯನ್ನು ನೀಡುತ್ತಾ ನಿಮಗೆಲ್ಲರಿಗೂ ದೇವರ ಆಶೀರ್ವಾದಗಳನ್ನು ಕೋರುತ್ತೇನೆ. ವಂದನೆಗಳು.